ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಮೊದಲಾಗಿ ಲಾಸ್ಟ್ ವೀಕ್ ನಾನು ಕ್ಷಮೆ ಕೇಳ್ತೀನಿ, ಕ್ಲಾಸ್ಗೆ ಬರಬೇಕಿತ್ತು ನಾನು. ಸೊ ನೀವು ಪ್ರೆಸೆಂಟೇಷನ್ ಮಾಡಿದಿರಿ, ಸೊ ಮತ್ತೇನು ರೆಕಾರ್ಡಿಂಗ್ ಕೇಳಿದೆ. ಸೊ ಆದರೆ ಕ್ಲಾಸ್ ಕೂಡ ಬರಬೇಕಿತ್ತು, ನಾನು ಬಂದಾಗಲೂ ನಾನು ಕೂಡ ಇಂಟ್ರ್ಯಾಕ್ಟ್ ಮಾಡಬೇಕಿತ್ತು. ಸೊ ಏನೋ ಎನಿವೆ ನಾನು ಇರಲಿಲ್ಲ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ, ಶ್ರೀರಂಗಮಲ್ಲಿ ಆಗಿದ್ದದ್ದು. ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಗೊತ್ತೇ ಆಗಿಲ್ಲ, ಸೊ ಹಾಗಾಗಿ ಮಿಸ್ ಆಯ್ತು ಲಾಸ್ಟ್ ಸಂಡೇ ಸೆಷನ್. ಓಕೆ, ಸೊ ಕ್ಷಮಿಸಬೇಕು ಅದಕ್ಕೆ. ಸೊ ನಾನು ಇಲ್ಲಿ ಅಲ್ಲಿ ಯಾರಿಗೂ ಹೇಳಿಲ್ಲ, ಅಲ್ಲಿ ಅವರು ಅಟ್ಲೀಸ್ಟ್ ಅವರು ಆಗ ನನಗೆ ಎಚ್ಚರಿಸ್ತಾ ಇರಲಿಲ್ಲ. ಲಾಸ್ಟ್ ವೀಕ್ ಮಿಸ್ ಆಯಿತು. ಆಮೇಲೆ ರೆಕಾರ್ಡಿಂಗ್ ಕೇಳಿದೆ. ಸೊ ಪ್ರೆಸೆಂಟೇಷನ್ ಮಾಡಿದವರೆಲ್ಲ ಒಳ್ಳೆ ತಯಾರಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮ ಡಿಸ್ಕಷನ್ ಕೂಡ ನಡೀತು, ಸೊ ಒಳ್ಳೆಯದು. ನೋಡೋಣ, ಅಥವಾ ಪ್ರೆಸೆಂಟೇಷನ್ ಟಾಪಿಕ್ಸು ಇನ್ನು ಭಾಳಷ್ಟು ಇವೆ. ಸೊ ಲಾಸ್ಟ್ ಟೈಮ್ದು ಮಹಾಜನರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಸೊ ಇನ್ನು ಬೇರೆ ಬೇರೆ ಟಾಪಿಕ್ಸು ಇದೆ, ಪ್ರಥಮ ಸ್ಕಂದದ್ದು, ಎರಡನೇ ಸ್ಕಂದದ್ದು. ಅದು ಮಧ್ಯೆಯಲ್ಲಿ ಅದು ಮಾಡೋಣ, ನಾನು ಕೂಡ ಅದ್ರಲ್ಲಿ ಭಾಗವಹಿಸ್ತೇನೆ. ಸೊ ಎಕ್ಸಾಮ್, ಎರಡನೇ ಸ್ಕಂದದ್ದು ಎಕ್ಸಾಮು ಯೂನಿಟ್ ಇದ್ರದ್ದು ಸ್ವಲ್ಪ ಸಮಯ ಬೇಕು ನನಗೆ ಆಗಲಿಲ್ಲ ಅದನ್ನು ಕೂಡ ಇನ್ನು ಇದು ಮಾಡಲಿಕ್ಕೆ. ಕ್ವೆಶ್ಚನ್ ಪೇಪರ್ ಎಲ್ಲ ನೀವು ತಯಾರಾಗ್ತಾ ಇರಿ ನೀವು. ಸೊ ನಾವು ಮುಂದುವರ್ಸೋಣ, ಮೂರನೇ ಸ್ಕಂದದ್ದು ಮುಂದುವರ್ಸೋಣ. ಸೊ ನಂತರ ನಾನು ಅನೌನ್ಸ್ ಮಾಡ್ತೀನಿ, ಮತ್ತೆ ಟೈಮ್ ಕೂಡ ಇರುತ್ತೆ ನಿಮಗೆ. ನಮಗೂ ಬಹಳ ಟೈಮ್ ಬೇಕು ಪ್ರೊಫೆಸರ್, ಯಾಕೆಂದ್ರೆ 5 ಅಧ್ಯಾಯಗಳು ಎಷ್ಟು ದೊಡ್ಡದಿದೆ, ಪ್ರಶ್ನೆಗಳು ಎಷ್ಟೊಂದಿದೆ, ತುಂಬಾ ಪ್ರಶ್ನೆಗಳು. ತಯಾರಾಗಿ ಟೈಮ್ ಇರುತ್ತೆ. ಸೊ ಯಾರಿಗಾದ್ರೂ ಸಿಕ್ತಾ ಅದು ಮೂರನೇ ಸ್ಕಂದದ್ದು ಪ್ರಥಮ ಅಧ್ಯಾಯ ಕನ್ನಡದ ಇದು PDF? ಥರ್ಡ್ ಕ್ಯಾಂಟು ಫಸ್ಟ್ ಚಾಪ್ಟರ್. ಸೊ ಯಾರಿಗ ಸಿಕ್ಕಿದ್ರೆ ನಮಗೆ ಅಲ್ಲಿ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಿದ್ರು ಆಯ್ತು, ನಾನು ಅಲ್ಲಿಂದ ನಾನು ಡೌನ್ಲೋಡ್ ಮಾಡ್ಕೊಳ್ತೇನೆ. ಗ್ರೂಪಲ್ಲಿ, ಭಕ್ತಿ ವೈಭವ ಗ್ರೂಪಲ್ಲಿ ಹಾಕಿದ್ರೆ ಆಗುತ್ತೆ.
ಪ್ರಭುಜಿ ಸಿಕ್ಕಿಲ್ವ ಅಂದ್ರೆ ಪುಸ್ತಕದಲ್ಲಿ ಎಲ್ಲರ ಹತ್ರ ಇದೆ, ಓದ್ತೇವೆ ಪ್ರಭುಜಿ, ಕೇಳ್ಕೊತೇವೆ ಪ್ರಭುಜಿ. ಓಕೆ, ಶೇರ್ ಮಾಡೋದೇನ್ ಬೇಡ ಅಂತ ಹೇಳ್ತೀರಾ? ಅಡ್ಡಿಲ್ಲ ಪ್ರಭುಜಿ, ಯಾಕೆಂದ್ರೆ ಯಾರ ಹತ್ರ ಇದ್ದಂಗೆ ಕಾಣುದಿಲ್ಲ. ಓಕೆ ಓಕೆ, ನಾನು ಕೂಡ ಇದು ತಗೊಳ್ತೇನೆ. ಒಂದು ನಿಮಿಷ. ಪ್ರಭುಜಿ ವೇದ ಬೇಸಿದ ಆಗುದಿಲ್ವಾ? ದಾಖಲಾ ಅದು ಅಂದ್ರೆ ಅನುವಾದ ಭಾವಾರ್ಥ ಬೇಡ, ಅಟ್ಲೀಸ್ಟ್ ಇದಾಗಿರುತ್ತಲ್ಲ. ಒಂದೊಂದು ಶಬ್ದ ಮಾತ್ರ ಚೇಂಜ್ ಇರ್ತದೆ ಅಷ್ಟೇ. ವೇದ ಭಾಷೆ ಹಾಕಿ ಪ್ರಭುಜಿ, ನೋಡೋಣ. ನಮ್ಮಗಳ ಹತ್ರ ಬುಕ್ ಇದೆ ಪ್ರಭುಜಿ. ನಮ್ಮ ಹತ್ರ ನಾವು ಬುಕ್ ಅಲ್ಲಿ ನೋಡ್ತೇವೆ, ನೀವು ವೇದ ಭಾಷೆ ಹಾಕಿ ಸ್ಕ್ರೀನ್ ಅಲ್ಲಿ ಸರಿ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ 3ನೇ ಸ್ಕಂದದ 1ನೇ ಅಧ್ಯಾಯ, ವಿದುರರ ಪ್ರಶ್ನೆಗಳು. ಶ್ರೀ ಶುಕ ಉವಾಚ ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರ ವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ಋದ್ಧಿಮತ್. ಶುಕದೇವ ಗೋಸ್ವಾಮಿ ಹೇಳಿದರು, ತನ್ನ ಸಮೃದ್ಧವಾದ ಮನೆಯನ್ನು ತ್ಯಜಿಸಿ ಅರಣ್ಯವನ್ನು ಪ್ರವೇಶಿಸಿದ ಮಹಾನ್ ಭಕ್ತನಾದ ವಿದುರ ರಾಜನು ಕೃಪಾಳುವಾದ ಶ್ರೀ ಮೈತ್ರೇಯ ಋಷಿಗಳಿಗೆ ಹೀಗೆ ಪ್ರಶ್ನೆ ಕೇಳಿದನು. ಯದ್ವಾ ಅಯಂ ಮಂತ್ರಕೃತೋ ಭಗವಾನ್ ಅಖಿಲೇಶ್ವರಃ ಪೌರವೇಂದ್ರ ಗೃಹಂ ಹಿತ್ವಾ ಪ್ರವಿವೇಶಾತ್ಮಸಾತ್ಕೃತಂ. ಪಾಂಡವರ ನಿವಾಸದ ಬಗ್ಗೆ ಬೇರೆ ಹೇಳುವುದೇನಿದೆ? ಪ್ರತಿಯೊಂದರ ಪ್ರಭುವಾದ ಶ್ರೀಕೃಷ್ಣನು ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ಅವನು ಆ ಮನೆಗೆ ತನ್ನ ಮನೆ ಎಂಬಂತೆ ಹೋಗುತ್ತಿದ್ದನು. ದುರ್ಯೋಧನನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಓಕೆ, ಫಸ್ಟ್ ಭಾಷೆ ನಾನೇ ಓದ್ತೇನೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಗೌಡೀಯ ಅಚಿಂತ್ಯ ಭೇದ ತತ್ವಶಾಸ್ತ್ರದ ಪ್ರಕಾರ ಭಗವಂತ ಶ್ರೀಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹುದು ಯಾವುದೇ ಇರಲಿ, ಅದು ಶ್ರೀಕೃಷ್ಣನೇ. ಉದಾಹರಣೆಗೆ ಹೇಳುವುದಾದರೆ, ಶ್ರೀ ವೃಂದಾವನ ಧಾಮವು ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲ. ತದ್ಧಾಮ ವೃಂದಾವನಂ. ಏಕೆಂದರೆ ವೃಂದಾವನದಲ್ಲಿ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯ ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಪಾಂಡವರ ಮನೆಯು ಶ್ರೀಕೃಷ್ಣನಿಗೆ ದಿವ್ಯಾನಂದದ ಮೂಲವಾಗಿತ್ತು. ಶ್ರೀಕೃಷ್ಣನು ಆ ಮನೆಯೊಂದಿಗೆ ಅವಿನಾಭಾವ ಹೊಂದಿದ್ದನು ಎಂದು ಇಲ್ಲಿ ಹೇಳಲಾಗಿದೆ. ಹೀಗೆ ಪಾಂಡವರ ಮನೆಯು ವೃಂದಾವನದಂತೆಯೇ ಇತ್ತು. ವಿದುರನು
ದಿವ್ಯಾನಂದದ ಆ ಸ್ಥಳವನ್ನು ಬಿಟ್ಟು ಹೋಗುವುದಿರಲಿಲ್ಲ. ಅವನು ಮನೆ ಬಿಟ್ಟು ಹೋಗಲು ನಿರ್ದಿಷ್ಟವಾಗಿ ಕೌಟುಂಬಿಕ ಮೈಮನಸ್ಯವೇ ಕಾರಣವಾಗಿರಲಿಲ್ಲ. ಪ್ರಭುಜಿ ಈಗ ಹರೇ ಕೃಷ್ಣ. ಪ್ರಭುಜಿ ಈಗ ಸಿಕ್ಕಿತು, ನಾನು ಹಾಕಿದೆ ನಿಮ್ಗೆ. ಓಕೆ ಮಾತಾಡಿ, ಹಾಕ್ತೇನೆ. ಮೈತ್ರೇಯ ಋಷಿಗಳನ್ನು ಸಂಧಿಸಿ ಪಾರಮಾರ್ಥಿಕ ಜ್ಞಾನವನ್ನು ಚರ್ಚಿಸಲು ಅವನು ಈ ಅವಕಾಶವನ್ನು ಬಳಸಿಕೊಂಡನು. ವಿದುರನಂತಹ ಸಾಧು ಪುರುಷನಿಗೆ ಲೌಕಿಕ ವಿದ್ಯಮಾನಗಳ ಯಾವುದೇ ಕ್ಷೋಭೆಯು ಕ್ಷುಲ್ಲಕವಾದದ್ದು. ಕೆಲವೊಮ್ಮೆ ಇಂತಹ ಕ್ಷೋಭೆಗಳು ಉನ್ನತ ಸಾಕ್ಷಾತ್ಕಾರಕ್ಕೆ ಅನುಕೂಲಕರ. ವಿದುರನು ಕೂಡ ಮೈತ್ರೇಯ ಋಷಿಗಳನ್ನು ಸಂಧಿಸುವ ಸಲುವಾಗಿ ಕೌಟುಂಬಿಕ ವೈಮನಸ್ಯದ ಪ್ರಯೋಜನ ಪಡೆದುಕೊಂಡ. ಒಂದು ನಿಮಿಷ ಮಾತಾಡಿ. ಬರ್ಲಿಲ್ವಾ ಅಂತ ಮಾತಾಜಿ ನನಗೆ ವಾಟ್ಸ್ಆಪ್ ನೀವು ಕಳಿಸಿದ್ದು? ಪ್ರಭುಜಿಗೆ ನೀವು ಓದಿದ್ರಲ್ಲಿ ಒಂದು ವರ್ಡ್ ಎಲ್ಲ ಸೇಮ್ ಇದೆ. ನೀವೇನ್ ಎಲ್ಲ ಸೇಮ್ ಓದಿದಲ್ಲ ಇದೆಯಾ? book- ಹಾ, ಹಾ ಬಂತು, ಒಂದ್ ಬಂತು. ವರ್ಡ್ ವೈಸ್ ಸೇಮ್ ಇದೆ ಪ್ರಭುಜಿ. ನೋಡಿ ಈಗ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಇಲ್ಲ ಅಂದ್ರೆ ಅದೊಂದೊಂದು ನೋಡ್ಬೇಕು, ಅದ್ರ ಚೆಕ್ ಮಾಡಿ ಇಷ್ಟು ಆಲ್ಮೋಸ್ಟ್ ಬಹಳಷ್ಟು ಸಿಕ್ಕಿದೆ. ಈಗ ಓದಿದ್ 100% ಇದಿದೆ, ಬಟ್ ಕೆಲವೊಮ್ಮೆ ಒಂದೊಂದು ವರ್ಡ್ ಇದಾಗ್ಬೋದು. ಹಾ, ಇದು ಕೂಡ ಬಂತು ಮಾತಾಜಿ ಕಳಿಸಿದ್ದು. ಸೊ 2ನೇ ಸ್ಕಂದದ ಅಂತ್ಯದಲ್ಲಿ ಸೂತ ಮುನಿಗಳಿಗೆ ಶೌನಕ ಋಷಿ ಕೇಳಿದ್ದು ವಿದುರನ ಬಗ್ಗೆ. ವಿದುರನ ಮಹಾತ್ಮ ವಿದುರ, ಅವರ ಬಗ್ಗೆ ನಮಗೆ ತಿಳಿಸಿ, ಅವ್ರು ಯಾಕೆ ಗೃಹತ್ಯಾಗ ಮಾಡೋದು, ಅವರು ಏನ್ ಮೈತ್ರೇಯರ ಜೊತೆಗೆ ಸಂವಾದ ಮಾಡಿ, ಆ ರೀತಿ ಆ ಸಂಬಂಧಪಟ್ಟ ಅವರು ವಿವರಣೆ ಕೊಡ್ತಾ ಇದ್ರು ಈ 10 ಭಾಗವತದ ವಿಷಯಗಳು 10ನೇ ಅಧ್ಯಾಯದಲ್ಲಿ. ಸೊ ಮತ್ತೆ ಇನ್ನೇನೋ ಅವರು ಹೇಳುವ ಮಧ್ಯದಲ್ಲಿ ಅವ್ರಿಗೆ ಇಲ್ಲ ವಿದುರ ಇದನ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಸೊ ವಿದುರ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ನೀವು ಮಹಾಜನ ಇದರಲ್ಲೂ ಕೂಡ ಕೇಳಿದ್ದು, ವಿದುರ ಅಂದ್ರೆ ಅವರು ಹಿಂದೆ ಮಹಾತ್ಮ ವಿದುರ ಅವ್ರ ಹಿಂದೆ ಜನ್ಮದಲ್ಲಿ ಮಹಾಜನರಾದ ಯಮರಾಜ, ಈಗಲೂ ಸಹ ಅವರು ಯಮರಾಜರೇ. ಆದರೆ ಸ್ವಲ್ಪ ಕಾಲಕ್ಕೆ ಅವರು ಯಮರಾಜರಿಂದ ಅವರು ಆ ಪಟ್ಟವನ್ನು ಬಿಟ್ಟು ಭೂಲೋಕದಲ್ಲಿ ಅವರು ಈ ಭರತವಂಶದಲ್ಲಿ ಅವರು ಹುಟ್ಟಿ ಬಂದಂತೆ. ಸೊ ಹಾಗೆ ಅವರು ಭಗವಂತನ ತುಂಬಾ ಶುದ್ಧ ಭಕ್ತರು. ಸೊ ಹಾಗೆ ಅವರ ಚಟುವಟಿಕೆಗಳು ಅಲೌಕಿಕವಾದದ್ದು. ನಾವು ಕೇಳಿದ್ದು ಈಶಾನುಕಥ ಅಂದ್ರೆ ಭಗವಂತನ ಬಗ್ಗೆ, ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ಲೀಲೆ, ಭಗವಂತನ ಗುಣಗಳು, ಅದರ ವಿವರಣೆ, ಹಾಗೆ ಭಗವಂತನ ಸಂಬಂಧಪಟ್ಟ ಅವನ ಭಕ್ತರ ಚಟುವಟಿಕೆ. ಸೊ ವಿದುರರ ಒಂದೊಂದು ಚಟುವಟಿಕೆಗಳು ಅಸಾಮಾನ್ಯವಾಗಿದೆ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಹೀಗೆ ಹೇಗಿದೆ ಪ್ರಶ್ನೆ ಇದು. ಈ ವಿದುರ ಇದ್ದದ್ದು ಮನೆ, ವಿದುರ ಅವರಿದ್ದದ ಅಂತಃಪುರ, ಅವರಿದ್ದ ಊರು ಹಸ್ತಿನಾಪುರದಲ್ಲಿ ಅವರ ಅರಮನೆ. ಅಲ್ಲಿ ಕೃಷ್ಣನು ಹೇಗೆ ವೃಂದಾವನದಲ್ಲಿ ಕೃಷ್ಣನು ಇದ್ದದ್ದು, ಮಥುರೆಯಲ್ಲಿದ್ದದ್ದು, ಭಗವಂತನು ದ್ವಾರಕೆಯಲ್ಲಿರೋದು. ಸೊ ಅದೇ ರೀತಿಯಲ್ಲಿ ಇವರೆಷ್ಟು ಆತ್ಮೀಯರು ಅಂದ್ರೆ, ಎಷ್ಟು ಆಪ್ತರು ಅಂದ್ರೆ, ಭಗವಂತನು ಕೂಡ ಅಲ್ಲಿ ಸದಾ ಇರ್ತಿದ್ರು. ಸೊ ಹಾಗಾಗಿ ಅವರು ಅಲ್ಲಿ ಅದನ್ನು ಬಿಟ್ಟು ಹೋದದ್ದು ಹೇಗೆ ಆ ರೀತಿ ಪ್ರಶ್ನೆ ಇವಾಗ ಬರುತ್ತೆ ಅವ್ರಿಗೆ. ಸೊ ದುರ್ಯೋಧನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಓಕೆ, ಮತ್ತೆ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಕಾರಣ ಮುಂದೆ ಹೇಳ್ತಾರೆ. ನಾವು ಕೂಡ ಕೇಳಿದ್ದು ಕಾರಣ ದುರ್ಯೋಧನನಿಂದ ಕಾರಣ ಆದದ್ದು. ಆದರೆ ಹೇಳ್ತಾರೆ
ಆ ರೀತಿಯ ಇದು ನಮಗೆ ನಮ್ಮ ಮನಸ್ಸು ತಳಮಳ ಆಗುತ್ತೆ. ನಮಗೆ ಒಂದು ಯಾಕೆ ಹೀಗಾಗ್ತಾ ಇದೆ ಅಂತ ನಮಗೊಂದು ಇದಾಗುತ್ತೆ. ಆದರೆ ವಿದುರರಿಗೆ ಅದು ಆ ಥರ ಆಗೋದಿಲ್ಲ. ವಿದುರ ಅಂತ ಮಹಾತ್ಮರಿಗೆ ಪ್ರತಿಯೊಂದು ಸನ್ನಿವೇಶವೂ ಕೂಡ ಅವರಿಗೆ ಭಕ್ತಿಯಲ್ಲಿ ಪ್ರಚೋದನೆ ಕೊಡುತ್ತೆ. ಅವರಿಗೆ ಇನ್ನ ಭಗವಂತನ ಸ್ಮರಣೆಯಲ್ಲಿ ಅವರು ಇನ್ನ ತೀವ್ರವಾಗಿ ಅವರು ಮಗ್ನರಾಗುವ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಈಗ ಅವರು ಮೈತ್ರೇಯರನ್ನು ಭೇಟಿ ಮಾಡ್ತಾರೆ, ಅದರ ಮುಂಚೆ ಉದ್ಧವರನ್ನು ಭೇಟಿ ಮಾಡ್ತಾರೆ. ಸೊ ಅವರ ಮಧ್ಯೆ ಅವರು ಭಗವಂತನ ಈ ಅಮೃತ ವಾಣಿಯನ್ನು, ಅಮೃತ ಸಂದೇಶಗಳನ್ನು, ಭಗವಂತನ ಇದನ್ನು ಅವರು ಅದನ್ನ ಆಲಿಸ್ತಾರೆ, ಅದನ್ನ ಚರ್ಚೆ ಮಾಡ್ತಾರೆ, ಅದರಿಂದ ಅಷ್ಟು ಆನಂದವನ್ನು ಪಡೀತಾರೆ. ಸೊ ಇದರ ವಿವರಣೆ ಈಗ ನಮಗೆ ಬರುತ್ತೆ. ನಮಗೆ 3ನೇ ಶ್ಲೋಕ. ರಾಜೋ ವಾಚ ಕುತ್ರ ಕ್ಷತ್ತುರ್ಭಗವತಾ ಮೈತ್ರೇಯಣಸ ಸಂಗಮಃ ಕದಾ ವಾ ಸಹ ಸಂವಾದ ಏತದ್ವರ್ಣಯ ನಃ ಪ್ರಭೋ. ಮಹಾರಾಜನು ಶುಕಮುನಿಗಳನ್ನು ಕೇಳಿದನು, ಸಾಧು ಪುರುಷನಾದ ವಿದುರನ ಹಾಗೂ ಕೃಪಾಳು ಮೈತ್ರೇಯ ಋಷಿಗಳ ನಡುವಣ ಭೇಟಿ ಮತ್ತು ಚರ್ಚೆಗಳು ಎಲ್ಲಿ ಮತ್ತು ಯಾವಾಗ ನಡೆದುವು? ನನ್ನ ಪ್ರಭುವೇ, ದಯವಿಟ್ಟು ನಮಗೆ ಇದನ್ನು ವರ್ಣಿಸುವ ಕೃಪೆ ಮಾಡಬೇಕು. ಸೂತ ಮುನಿಗಳು ಶೌನಕ ಋಷಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆಯೇ ಶ್ರೀ ಶುಕಮುನಿಗಳು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಇಬ್ಬರು ಮಹಾತ್ಮರ ನಡುವೆ ನಡೆದ ಅರ್ಥಪೂರ್ಣ ಚರ್ಚೆಯನ್ನು ಅರಿತುಕೊಳ್ಳಲು ರಾಜನು ಕಾತರನಾಗಿದ್ದನು. ಸೊ ಹೇಗೆ ನಾವು ಹಿಂದೆ ಅಧ್ಯಾಯ ಕೇಳಿದು, ಸೂತ ಮುನಿಗಳು ಕಾತರರಾಗಿದ್ದರು. ಇವರು ವಿದುರ ಮೈತ್ರೇಯ ಸಂವಾದ ಬಗ್ಗೆ ಇದೆಲ್ಲ ಆ ಸಮಯದಲ್ಲಿ ಅಂದ್ರೆ ಇತ್ತೀಚೆಗೆ ಆದದ್ದೇ. ಸೂತ ಗೋಸ್ವಾಮಿ ಈಗ 5000 ವರ್ಷಗಳ ಹಿಂದೆ ಚರ್ಚೆ ಆಗ್ತಾ ಇದೆ ಇದೆಲ್ಲ. ಸೊ ಸೂತ ಗೋಸ್ವಾಮಿಗಳು ಮತ್ತೆ ಶೌನಕ ಮಹರ್ಷಿಗಳ ಮಧ್ಯೆ ಅಲ್ಲಿ ನೈಮಿಷಾರಣ್ಯದಲ್ಲಿ ಆ ಸಭೆಯಲ್ಲಿ ನಡೆದ ಈ ಸಂವಾದ. ಸೊ ಅದರ ಸ್ವಲ್ಪ ಸಮಯ ಹಿಂದೆ ಶುಕಮುನಿ ಮತ್ತೆ ಪರೀಕ್ಷಿತ್ ಮಹಾರಾಜರು ಆ ಯಮುನಾ ತೀರದಲ್ಲಿ ನಡೆದ ಸಂವಾದ. ಸೊ ಅದರ ಹಿಂದೆ ಅದರ ಹಿಂದೆ ಅಂದ್ರೆ ವಿದುರ ಮೈತ್ರೇಯ, ವಿದುರ ಉದ್ಧವ ಅವರ ಸಂವಾದ ಅಲ್ಲ, ಸ್ವಲ್ಪ ಸಮಯ ಹಿಂದೆನೆ ಅದು ನಡೆದ ಘಟನೆ. ಆದ್ರೆ ಅವರು ಕೂಡ ಕಾತರರಾಗಿತ್ತು. ಇಲ್ಲಿ ಹೇಗೆ ಸೂತ ಮುನಿಗಳು ಮತ್ತೆ ಇವರು ಅವರ ಏನು ಚರ್ಚೆ ಇತ್ತು ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಅದನ್ನ ಹಿಂದೆ ಅದೇ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜರು ಕೂಡ ಅವರು ದೇವರನ್ನು ತ್ಯಜಿಸುವ ಒಂದು ಹಂತದಲ್ಲಿದ್ದಾರೆ, 7 ದಿವಸ ಆದರೂ ಕೂಡ ಅವರು ಕೂಡ ಇದನ್ನು ಕೇಳಲಿಕ್ಕೆ ಏನು ಅವ್ರ ಮಧ್ಯೆ ಚರ್ಚೆ ಆಯಿತು. ಯಾಕಂದ್ರೆ ಇಬ್ಬರು ಕೂಡ ಅವ್ರಿಗೆ ಗೊತ್ತಿದೆ, ವಿದುರ ಮಹಾತ್ಮ ವಿದುರ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗೊತ್ತು ಅವ್ರಿಗೆ. ಸಾಕ್ಷಾತ್ ಮಹಾಜನ ಯಮರಾಜನೇ. ಮತ್ತೆ ಅವರು ಇಲ್ಲಿ ಪಾಂಡವರ ಚಿಕ್ಕಪ್ಪನಾಗಿ ಕೂಡ ಅವರು ಭಗವಂತನಿಗೆ ಅಷ್ಟು ಆತ್ಮೀಯರು, ಮತ್ತೆ ಪಾಂಡವರಿಗೆ ಅವರು ರಕ್ಷಿಸಿದ್ದು. ಸೊ ಅದೆಲ್ಲ ಗೊತ್ತು ಅವರಿಗೆ, ವಿದುರನ ಚಟುವಟಿಕೆ ಗೊತ್ತು ಅವರಿಗೆ. ಸೊ ಹಾಗಾಗಿ ಅವರು ಇಲ್ಲಿ ಮೈತ್ರೇಯರೊಟ್ಟಿಗೆ ಅವ್ರ ಜೊತೆ ಆದ ಸಂವಾದ ಅದು ದೊಡ್ಡ ಒಂದು ಸುದ್ದಿ. ಹೇಗೆ ಭಗವದ್ಗೀತೆ ಒಂದು ದೊಡ್ಡ ಸುದ್ದಿ. ಭಗವದ್ಗೀತೆ ಅಂದ್ರೆ ಭಗವಾನ್ ಶ್ರೀಕೃಷ್ಣನೇ ಅರ್ಜುನನಿಗೆ ಬೋಧನೆ ಮಾಡಿದ್ದು. ಸೊ ಅದೇ ರೀತಿಯಲ್ಲಿ ಇಲ್ಲಿ ಉದ್ಧವ ಮತ್ತು ಮೈತ್ರೇಯರು ಭೇಟಿ ಮಾಡಿದ್ದು, ಅವರ ಸಂವಾದ ಅದು ಕೂಡ ಒಂದು ದೊಡ್ಡ ಸುದ್ದಿನೇ ಆಯ್ತು. ಸೊ ಈ ಭಾಗವತದಲ್ಲಿ ನಮಗೆ ಅದೇ ಭಾಗವತದ ಎಷ್ಟು ಸ್ಕಂದಗಳಲ್ಲಿ ಅದರ ವಿವರಣೆಯಲ್ಲೇ ನಮಗೆ ಎಷ್ಟೋ ಭಾಗವತ ವಿಷಯಗಳು ಬರ್ತವೆ. ಸೊ ಇದೆಲ್ಲ ಚರ್ಚೆ ಮಾಡ್ತಾರೆ, ವಿದುರ ಪ್ರಶ್ನೆ ಮಾಡ್ತಾರೆ, ಮೈತ್ರೇಯ ಉತ್ತರಿಸ್ತಾರೆ. ಸೊ ಇವರ ಸಂವಾದ ಹಾಗೆ ಮುಂದುವರಿಯುತ್ತೆ, ಸ್ಕಂದ ನಂತರ ಮುಂದುವರಿತಾ ಇರುತ್ತೆ. ಮತ್ತೆ ಆ ಮಧ್ಯೆ ಅವರು ಈ ಭಾಗವತದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಸೊ ಅದು ಹಾಗೆ ಇವರು ಕೇಳ್ತಾರೆ ಏನು ಅವರು ಮಾತಾಡಿದ್ದು. ಅವ್ರ ಮಧ್ಯೆ ಇಬ್ಬರು ಕೂಡ ದೊಡ್ಡ ಭಕ್ತರು. ಮೈತ್ರೇಯ ಮಹರ್ಷಿಗಳು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ವೇದವ್ಯಾಸರ ಸ್ನೇಹಿತರು ಅಂತ ಮುಂದೆ ಬರುತ್ತೆ. ಒಂದ್ ಕಡೆ ಕೇಳ್ತೇವೆ ನಾವು, ಮೈತ್ರೇಯರು ಅವರು ವೇದವ್ಯಾಸರ ಸ್ನೇಹಿತರು. ಸೊ ವೇದವ್ಯಾಸರು ಹೇಗೆ ಒಂದು ಭಗವಾನ್, ಅವರು ಕೂಡ ಭಗವಾನ್ ಶಕ್ತ್ಯಾವೇಶ ಅವತಾರ ಅಂತ ಒಂದ್ಸಲ ಹೇಳ್ತಾರೆ, ಒಂದ್ಸಲ ನೇರವಾಗಿ ಭಗವಂತನೇ ಅರಿತು ತಗೊಳ್ಳೋ ಒಂದು ಅವತಾರ ಅಂತ ಕೂಡ ಒಂದ್ಸಲ ಹೇಳ್ತಾರೆ. ಸೊ ಹಾಗೆ ಅಂತ ಒಂದು ದೊಡ್ಡ ವ್ಯಕ್ತಿಯ, ಅಂತ ಒಂದು ಮಹಾತ್ಮರ ಸ್ನೇಹಿತರು, ಆಪ್ತರು ಅಂದ್ರೆ ಇವರು ಕೂಡ ಆ ಮಟ್ಟಕ್ಕೆ ಸೇರ್ತಾರೆ. ಯಾರು? ಮೈತ್ರೇಯ ಮಹರ್ಷಿ. ಸೊ ಅಂತ ವ್ಯಕ್ತಿ ಮೈತ್ರೇಯರು. ಹಾಗೆಯೇ ಅಷ್ಟು ಮಹಾತ್ಮರಾದ ವಿದುರರು. ಸೊ ಅವರ ಮಧ್ಯೆ ಸಂಭಾಷಣೆ. ಸೊ ಅದೇನು ಅದು ಸಂಭಾಷಣೆ ಅದು ಭಗವಂತನ ಸಂಪರ್ಕವಾಗೇ ಇರುತ್ತೆ, ಅದು ಭಕ್ತಿ ಬಗ್ಗೆ ಇರುತ್ತೆ. ಸೊ ಹಾಗೆ ಇದು ಭಾಗವತದ ವಿಷಯ ಅದು. ಸೊ ಹಾಗೆ ಅವ್ರು ಕೇಳ್ತಾರೆ ಅವ್ರ ಮಧ್ಯೆ ಏನು ಸಂವಾದ ಅಂತ. 4ನೇ ಶ್ಲೋಕ. ನಹ್ಯಲ್ಪಾರ್ಥ ಯುಧಯೋಸ್ತಸ್ಯ ವಿದುರಸ್ಯಾಮಲಾತ್ಮನಃ
ತಸ್ಮಿನ್ ವರೀಯಸಿ ಪ್ರಶ್ನಃ ಸಾಧುವಾದೋ ಉಪಬ್ರಹ್ಮಿತಃ. ತಸ್ಮಿನ್ ವರೀಯಸಿ ಪ್ರಶ್ನ ಸಾಧುವಾದೋಪಬ್ರಹ್ಮಿತಃ. ಸೊ ವಿದುರನು ಭಗವಂತನ ಮಹಾನ್ ಪರಿಶುದ್ಧ ಭಕ್ತನಾಗಿದ್ದನು. ಆದ್ದರಿಂದಲೇ ಕೃಪಾಳು ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದ ಪ್ರಶ್ನೆಗಳು ಘನ ಉದ್ದೇಶಗಳಿಂದ ಕೂಡಿದ್ದು ವಿದ್ವಾಂಸರಿಂದ ಅನುಮೋದಿತವಾಗಿದ್ದಿರಬೇಕು. ಸೊ 2ನೇ ಸ್ಕಂದದಲ್ಲೂ ಕೂಡ ಶುಕಮುನಿಗಳು ಅವರ ಉಪದೇಶಗಳನ್ನು ಪ್ರಾರಂಭಿಸಿದಾಗ ಅವರ ಮಾತುಗಳನ್ನು ಅವರು ಹೀಗೆ ಇದೇ ವರಿಯ ಅಂದ್ರೆ ವರಿಯಸಿ ಅಂದ್ರೆ ಶ್ರೇಷ್ಠ ಉದ್ದೇಶವಲ್ಲ. ಸೊ ಹಾಗೆ ಅವರು ಕೂಡ ಹೇಳ್ತಾರೆ, ವರಿಯಾನ್ ಏಷತೆ ಪ್ರಶ್ನ ಕೃತೋ ಲೋಕ ಹಿತಂ ನೃಪಃ ಆತ್ಮವಿತ್ ಸಮ್ಮತ ಪುಂಸ ಶ್ರೋತವ್ಯಾದಿಷು ಯಃ ಪರಹ. ಸೊ ಹೀಗೆ ಶುದ್ಧ ಭಕ್ತರು ಪ್ರಶ್ನಿಸೋದು, ಶುದ್ಧ ಭಕ್ತರು ಉತ್ತರಿಸೋದು, ಸೊ ಅವ್ರ ಮಧ್ಯೆ ಸಂಭಾಷಣೆ, ಇದೆಲ್ಲವೂ ಕೂಡ ವರಿಯ ಅಂದ್ರೆ ಶ್ರೇಷ್ಠ ವಿಷಯವಾದದ್ದು. ಶಿಲ ಪ್ರಭುಪಾದ ಹೇಳ್ತಾರೆ ಗ್ಲೋರಿಯಸ್ ಅಂತ ಹೇಳ್ತಾರೆ, ಆ ಪದವನ್ನು ಉಪಯೋಗಿಸ್ತಾರೆ. ಸೊ ಈ ಸಂಭಾಷಣೆಗಳು ಇದು ತುಂಬಾ ಅರ್ಥವಾದದ್ದು. ಇದು ಈ ಸಂದೇಶಗಳು, ಈ ಚರ್ಚೆಗಳು, ಇದು ತುಂಬಾ ನಮಗೆ ಬೆಲೆ ಬಾಳುವಂಥದ್ದು. ನಮಗೆ ನಮ್ಮ ಜೀವನ ಗುರಿಯನ್ನು ನಾವು ಸಾಧಿಸೋಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಈ ಪ್ರಶ್ನೆಗಳು, ಈ ಉತ್ತರಗಳು. ಇದು ಸಾಮಾನ್ಯ ಇದು ಅಲ್ಲ. ಇದು ಸೊ ಭಾವಾರ್ಥ, ಇದರಲ್ಲಿ ಭಾವಾರ್ಥ ಚೆನ್ನಾಗಿದೆ. ಯಾರಾದ್ರೂ ಓದಿ ಭಾವಾರ್ಥ ಇದು. ಹರೇ ಕೃಷ್ಣ. ಪ್ರಭುಜಿ ಓದ್ಬೋದಾ? ಓದ್ಬೋದು. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳಿಗೆ ವಿವಿಧ ಮೌಲ್ಯವಿರುತ್ತದೆ. ವಾಣಿಜ್ಯ ವರ್ಗದ ಜನರ ನಡುವೆ ವ್ಯಾಪಾರ ವಿನಿಮಯದಲ್ಲಿ ನಡೆಯುವ ಪ್ರಶ್ನೋತ್ತರಗಳು ಆಧ್ಯಾತ್ಮಿಕ ಮೌಲ್ಯಗಳ ಘನ ಉದ್ದೇಶಗಳಿಂದ ಕೂಡಿರುತ್ತವೆಂದು ನಿರೀಕ್ಷಿಸಲಾಗದು. ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಯೋಗ್ಯತಾನುಸಾರ ಊಹಿಸಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ಎಂದರೆ ದೇವೋತ್ತಮ ಪರಮಪುರುಷ ಹಾಗೂ ಪರಮ ಭಕ್ತರ ನಡುವೆ ಸಂವಾದ ನಡೆಯಿತು. ಭಗವಾನ್ ಶ್ರೀಕೃಷ್ಣನು ಅರ್ಜುನನನ್ನು ತನ್ನ ಭಕ್ತ ಮತ್ತು ಸಖ ಭಗವದ್ಗೀತೆ 4.3 ಎಂದು ಒಪ್ಪಿಕೊಂಡನು. ಆದ್ದರಿಂದ ಸಂವಾದವು ಭಕ್ತಿಯೋಗ ತತ್ವ ವಿಷಯ ಕುರಿತಂತೆ ನಡೆದಿರಬಹುದೆಂದು ವಿವೇಕಿಗಳು ಯಾರಾದರೂ ಊಹಿಸಬಹುದು. ವಾಸ್ತವವಾಗಿ ಇಡೀ ಭಗವದ್ಗೀತೆಯು ಭಕ್ತಿಯೋಗ ತತ್ವದ ತಳಹದಿಯನ್ನು ಆಧರಿಸಿದೆ. ಕರ್ಮ ಮತ್ತು ಕರ್ಮಯೋಗಗಳ ನಡುವೆ ವ್ಯತ್ಯಾಸವಿದೆ. ಕರ್ಮವು ಕರ್ತಾರನಿಂದ ಫಲಾನುಭವಕ್ಕಾಗಿ ಮಾಡುವ ನಿಯಂತ್ರಿತ ಕಾರ್ಯವಾಗಿದೆ. ಆದರೆ ಕರ್ಮಯೋಗವು ಭಕ್ತನು ಭಗವಂತನನ್ನು ತೃಪ್ತಿಪಡಿಸಲು ಮಾಡಿದ ಕಾರ್ಯವಾಗಿದೆ. ಕರ್ಮಯೋಗವು ಭಕ್ತಿಯನ್ನು ಅಥವಾ ಭಗವಂತನನ್ನು ಸಂತುಷ್ಟಗೊಳಿಸುವುದನ್ನು ಆಧರಿಸಿದೆ. ಕರ್ಮವು ಸ್ವಯಂ ಕರ್ತಾರನ ಇಂದ್ರಿಯಗಳ ತೃಪ್ತಿಯನ್ನು ಆಧರಿಸಿದೆ. ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯಿಂದ ಪ್ರಶ್ನಿಸಲು ಇಚ್ಛಿಸುವವರು ನಿಜವಾದ ಗುರುವನ್ನು ಸಂಪರ್ಕಿಸುವಂತೆ ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಲಾಗಿದೆ. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಇಲ್ಲದ ಹುಲು ಮಾನವರು ಕೇವಲ ಶೋಕಿಗಾಗಿ ಗುರುಗಳನ್ನು ಸಂಪರ್ಕಿಸಬೇಕಾದ ಅಗತ್ಯವಿಲ್ಲ. ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಪರೀಕ್ಷಿತ ಮಹಾರಾಜನಿಗೆ ಭಗವದ್ ವಿಜ್ಞಾನವನ್ನು ಕಲಿಯುವ ತೀವ್ರ ಅಪೇಕ್ಷೆ ಇತ್ತು. ಹಾಗೆಯೇ ಶುಕಮುನಿಗಳು ಪಾರಮಾರ್ಥಿಕ ವಿಜ್ಞಾನದಲ್ಲಿ ನಿಜವಾದ ಗುರುಗಳಾಗಿದ್ದರು. ವಿದುರ ಮತ್ತು ಮೈತ್ರೇಯ ಋಷಿಗಳು ಚರ್ಚಿಸಿದ ವಿಷಯಗಳು ಗಂಭೀರವಾದವು ಎನ್ನುವುದು ಈ ಇಬ್ಬರಿಗೂ ತಿಳಿದಿತ್ತು. ಆದುದರಿಂದ ನಿಜವಾದ ಗುರುವಿನಿಂದ ಕಲಿಯಲು ಪರೀಕ್ಷಿತ ಮಹಾರಾಜನು ಆಸಕ್ತನಾಗಿದ್ದನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಡಿಸ್ಕಷನ್ ಇಂಪಾರ್ಟೆನ್ಸ್ ಹೇಳ್ತಾ ಇರೋದು. ಕೃಷ್ಣ ಕಥಾ
ಶೃಣ್ವತಾಂ ಸ್ವಗತಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ತೋಯ ಬದರಾಣಿ ವಿಧುನೋತಿ ಸರಸತಾಂ. ಸೊ ಕೃಷ್ಣ ಕಥೆ ನಾವು ಆ ನೆಲೆಯಲ್ಲಿ ಇದ್ದರೆ ನಾವು ಡಿಸ್ಕಸ್ ಮಾಡ್ತೇವೆ. ನಾವು ಅದರ ಒಂದು ಭಗವದ್ಗೀತೆ ಕೃಷ್ಣನ ಮಚ್ಚಿತ್ತ ಮಗ್ಗತ ಪ್ರಾಣ ಬೋಧಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಶ್ರವಣ ಕೀರ್ತನೆ ಸೊ ನಮ್ಮ ಭಕ್ತಿ ಯೋಗದ ಪ್ರಕ್ರಿಯೆ. ಸೊ ಇದರಲ್ಲಿ ಕೃಷ್ಣನ ಸಂಬಂಧವಾಗಿ ಸೊ ನಾವು ಚರ್ಚೆ ಮಾಡುವುದು, ಮತ್ತೆ ಇದರಿಂದ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ. ಮತ್ತೆ ಬ್ರಹ್ಮದೇವರು ಕೂಡ ಹೇಳೋದು ಹಾಗೆ, ಈ ಶ್ರವಣದ ಮಹತ್ವ ಅವ್ರು ಹೇಳೋದು, ನಾವೆಲ್ಲಿದ್ದರೂ ಕೂಡ ಇರ್ಬೋದು ಅಂತ ಕೂಡ ಹೇಳ್ತಾರೆ. ನಾವ್ ಯಾವ ಸ್ಥಳದಲ್ಲಿದ್ದರೂ ಇರ್ಬೋದು, ಯಾವ ಕೆಲಸದಲ್ಲೋ, ಯಾವ ಸ್ಥಿತಿಯಲ್ಲೋ ಸಮಾಜದಲ್ಲಿ ಇದ್ರೂ ಕೂಡ ನಾವಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನಾವು ಶ್ರವಣ ಮಾಡೋದು ಒಂದು ಸರಿಯಾದ ಮೂಲದಿಂದ ಮಾಡಬೇಕು. ನಮ್ಮದೇ ಆದ ಒಂದು ಸ್ವಂತ ಪ್ರಯತ್ನದಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಸೊ ಶ್ರೀಲ ಪ್ರಭುಪಾದ ಕೊನೆಗೆ ಈ ಭಾವಾರ್ಥದಲ್ಲಿ ಒಂದು ಗುರು ಹತ್ರ ಹೋಗ್ಬೇಕು, ಆ ಗುರುವಿನಿಂದ ನಾವು ಕೇಳಬೇಕು. ಆ ರೀತಿ ಒಂದು ಪ್ರಾಮಾಣಿಕ ಪ್ರಶ್ನೆಗಳು ನಮ್ಮಲ್ಲಿ ಇರಬೇಕು. ಸೊ ಆ ರೀತಿ ಕೇಳ್ತಾರೆ, ಇದರಿಂದ ನಮಗೆ ನಿಜವಾದ ಲಾಭ ಉಂಟಾಗುತ್ತೆ. ಸೊ ಆಮೇಲೆ ಪ್ರಜಲ್ಪ ಅನ್ನೋದು ಕೂಡ ಇದೆ. ನಾವು ಭಕ್ತರ ಸಂಘದಲ್ಲೂ ಕೂಡ ನಾವು ಪ್ರಜಲ್ಪ ಮಾಡ್ಬೋದು. ನಾವು ಭಕ್ತರ ಸಂಘದಲ್ಲೇ ಇರ್ಬೋದು, ಇಲ್ಲದ ಇನ್ನೊಂದು ನಮ್ಮ ಒಂದು ಇದರಲ್ಲಿ ನಾವು ಕೃಷ್ಣನ ಸಂಬಂಧವಿಲ್ಲದೆ ನಾವು ಮಾತಾಡ್ಬೋದು. ಸೊ ಅದರಿಂದ ಆಕ್ಚುಲಿ ನಮ್ಮ ಆಯುಷ್ ಕಡಿಮೆ ಆಗುತ್ತೆ. ಆಯುರ್ ಹರತಿ ವೈಪುಂಸ ಉದ್ಯನ್ನಸ್ತೋ ಚಯನ್ನಸೋ ಸೊ ಹೇಳ್ತಾರೆ. ಸೊ ನಾವು ಎಷ್ಟರ ಮಟ್ಟಿಗೆ ಭಗವಂತನ ಬಗ್ಗೆ ಚರ್ಚೆ ಮಾಡ್ತೀವೋ, ಇಲ್ಲಾಂದ್ರೆ ಅದರ ಶ್ರವಣ ಮಾಡ್ತೇವೋ, ಸೊ ಅಷ್ಟವರೆಗೂ ನಮಗೆ ನಮ್ಮ ಸಾವು ನಮಗೆ ನಿಂತ ಹಾಗೆ. ಇಲ್ಲ ಅಂದ್ರೆ ಈ ಪ್ರತಿ ದಿವಸ ಉದಯ ರಾತ್ರಿ ಆದಾಗ, ಸೂರ್ಯೋದಯ ಸೂರ್ಯ ಅಸ್ತ ಆದಾಗ ನಮ್ಮ ಜೀವಾವಧಿ ಕಡಿಮೆ ಆದಾಗೆ. ಸೊ ಹಾಗಾಗಿ ಈ ಒಂದು ಇದನ್ನೊಂದು ಪ್ರಯತ್ನ, ನಮ್ಮ ಕಡೆಯಿಂದ ಪ್ರಯತ್ನ, ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದನ್ನ ಡಿಸ್ಕಷನ್ ಮಾಡೋದು, ಇಲ್ಲ ಅಂದ್ರೆ ಯಾರಾದರೂ ಉನ್ನತ ವ್ಯಕ್ತಿಗಳು ಅವರಿಂದ ಕೇಳೋದು, ಶ್ರೀಲ ಪ್ರಭುಪಾದ ಸಂಸ್ಥಾಪಕಾಚಾರ್ಯ ಪುಸ್ತಕಗಳು ಓದೋದು ಕೂಡ ಈ ಪ್ರಯತ್ನ, ಇದೆಲ್ಲವೂ ನಮಗೆ ಆಧ್ಯಾತ್ಮಿಕ ಉನ್ನತಿಗೆ ನಮಗೆ ಕಾರಣವಾಗುತ್ತೆ. ನೇರವಾಗಿ ಶ್ರೀಲ ಪ್ರಭುಪಾದ ಮೊದಲಿಗೆ ಹೇಳ್ತಾ ಇರೋದು, ಹೀಗೆ ಇವರಿಬ್ಬರು ದೊಡ್ಡ ಭಕ್ತರು, ಮಹಾತ್ಮ ವಿದುರರು ಆಗ್ಬೋದು, ಮತ್ತೆ ಮೈತ್ರೇಯ ಋಷಿಗಳಾಗ್ಬೋದು. ಸೊ ಅವರ ಮಧ್ಯೆ ಏನು ಇದು ಸಂವಾದ ಇರುತ್ತೆ, ಭಕ್ತಿ ಯೋಗ ಭಗವಂತನ ಬಗ್ಗೆ ಇರುತ್ತಷ್ಟೇ. ಸೊ ಅವರೇನು ಇನ್ನೇನೋ ಅವರು ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಪ್ರಕ್ರಿಯೆಗಳಿರ್ಬೋದು. ಈ ನಿರಾಕಾರವಾದಿಗಳು ಅವರ ರೀತಿ ನೇತಿ ಆ ರೀತಿಯ ಒಂದು ಚರ್ಚೆ, ಇಲ್ಲ ಅಂದ್ರೆ ಬೇರೆ ಯೋಗಾಭ್ಯಾಸದ ಒಂದು ವಿವರಣೆ, ಇಲ್ಲ ಬೇರೆ ಬೇರೆ ಯಜ್ಞಗಳ ಇದು ಆಚರಣೆಗಳು, ದೇವತೆಯ ಕರ್ಮ ಇದು ಧರ್ಮ ಅರ್ಥ ಕಾಮ ಮೋಕ್ಷ ಆ ರೀತಿಯಾಗಿ ವೇದಗಳು ಕೂಡ ಹೇಳುತ್ತೆ. ಆ ವಿಷಯಗಳಾಗಿರ್ಬೋದು, ಕರ್ಮಕಾಂಡ ಜ್ಞಾನಕಾಂಡ ಇಲ್ಲ. ಇವರು ಶುದ್ಧ ಭಕ್ತರು, ಇವರು ನೇರವಾಗಿ ಶುದ್ಧ ಭಕ್ತಿ ಯೋಗ, ಸೊ ಭಗವಂತನನ್ನು ಹೇಗೆ ಆಶ್ರಯಿಸುದು ಅದನ್ನೇ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ಇಲ್ಲ. ಮತ್ತೆ ಲೌಕಿಕ ವಿಷಯಗಳು ಇಲ್ವೇ ಇಲ್ಲ. ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶ ಆಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ಮೇದಿನ. ಸೊ ಸಾವಿರಾರು ವಿಷಯಗಳಿವೆ, ಲಕ್ಷಾಂತರ ವಿಷಯಗಳಿವೆ. ಪ್ರಭುಪಾದರಲ್ಲಿ ಹೇಳೋದು, ಈ ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಯೋಗ್ಯತಾ ಅನುಸಾರ ಊಹಿಸಬಹುದು. ಯೋಗ್ಯತಾ ಅನುಸಾರ ಅಂದ್ರೆ ಅವ್ರು ಹೇಳ್ತಾರೆ, ವ್ಯಾಪಾರದಲ್ಲಿ ಇರೋ ವ್ಯಕ್ತಿಗಳು ವ್ಯಾಪಾರದ ಬಗ್ಗೆ ಅವ್ರು ಮಾತಾಡ್ತಾರೆ. ಹಾಗೆ ನಮ್ಮ ಎಷ್ಟೆಷ್ಟೋ ಅಸೋಸಿಯೇಷನ್ಗಳಿದೆ, ಎಷ್ಟೆಷ್ಟೋ ಸಂಘಗಳಿದೆ. ಶ್ರೀಲ ಪ್ರಭುಪಾದ ಹೇಳ್ತಾರಲ್ಲ, ಬಿಸ್ನೆಸ್ ಅಸೋಸಿಯೇಷನ್ ಇದೆ, ಇಂಜಿನಿಯರ್ ಅಸೋಸಿಯೇಷನ್ ಇದೆ, ಲಾಯರ್ ಅಸೋಸಿಯೇಷನ್ ಇದೆ, ಡಾಕ್ಟರ್ ಅಸೋಸಿಯೇಷನ್ ಇದೆ. ಹೀಗೆ ಎಲ್ಲ ಅಸೋಸಿಯೇಷನ್ಗಳಿದೆ. ಆ ಒಂದು ರೀತಿಯಲ್ಲಿ ನಾವು ಉನ್ನತ ಸ್ಥಾನವನ್ನು ಪಡೆಯೋದು, ಅಲ್ಲಿ ಮುಂದೆ ಬರಲಿಕ್ಕೆ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಸಂಸ್ಥೆ, ಇಸ್ಕಾನ್ ಸಂಸ್ಥೆ ಅಥವಾ ಭಕ್ತರ ಒಂದು ಸಂಘ ಇದೆ. ಸೊ ಇಲ್ಲಿ ನಮಗೆ ಭಕ್ತಿಯಲ್ಲಿ ನಾವು ಮುಂದೆ ಹೋಗೋದು ನಾವು. ಸೊ ಹಾಗೆ ನಮ್ಮ ಇದು ವಿಷಯ ಕೃಷ್ಣ. ಸೊ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣನನ್ನು ಆಶ್ರಯಿಸೋದು, ಕೃಷ್ಣನ ಹೇಗೆ ಸೇವೆ ಮಾಡೋದು, ಇದೇ ನಮ್ಮ ವಿಷಯ. ನಮ್ಮದು ಇನ್ನೇನು ನಮ್ಗೆ ಡಿಸ್ಕಷನ್ ಇಲ್ಲ. ಇದು ಬಿಟ್ಟು ನಮ್ಗೇನು ಬೇರೆ ಯಾವ್ದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲ, ಬೇರೆ ಯಾವ್ದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಸೊ ಇದು ಹೇಳ್ತಾ ಇದ್ದಾರೆ, ಇದು ವ್ಯಕ್ತಿಗಳು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲಾಂದ್ರೆ
ಸಾವಿರಾರು ವಿಷಯ ಇದೆ. ಅಲ್ಲಿ ರಾಜಕೀಯ ಏನಾಯ್ತು, ಇವತ್ತು ಪ್ರೈಮ್ ಮಿನಿಸ್ಟರ್ ಅವ್ರು ಏನ್ ಹೇಳಿದ್ರು, ಇಲ್ಲಾಂದ್ರೆ ಇನ್ನೇನೋ ಅಲ್ಲಿ ಸ್ಫೋಟ ಆಯ್ತು, ಇನ್ನೊಂದಾಯ್ತು, ಇದೆ. ಭೌತಿಕ ಜಗತ್ತಿನಲ್ಲಿದ್ದಾಗ ನೀವು ಸ್ವಲ್ಪ ತಿಳ್ಕೊಳ್ಬೇಕು, ಸ್ವಲ್ಪ ಜನರಲ್ ನಾಲೆಡ್ಜ್ ಬೇಕು ನಮ್ಗೆ. ಎಷ್ಟು ಒಂದು ಲೈನ್ 2 ಲೈನ್ ಅಷ್ಟೇ. ಆದ್ರೆ ಅದರದ್ದು ಡಿಟೇಲ್ ಆಗಿ ನಮ್ಗೆ ಗಂಟೆ ಕಾಲ ಅಗತ್ಯ ಇಲ್ಲ. ಅದು ಭೌತಿಕವಾಗಿ ನಮ್ಗೆ ಯಾವುದು ವಿಷಯಗಳ ಅಗತ್ಯ ಇಲ್ಲ. ನಮ್ಗೆ ಡೀಟೇಲ್ ಆಗಿ ನಮ್ಗೆ ಕೃಷ್ಣನ ವಿಷಯ ಬೇಕು, ಕೃಷ್ಣ ಕಥಾ ಇದು ಬೇಕು, ಗ್ರಾಮ್ಯ ಕಥಾ ಮತ್ತೆ ಕೃಷ್ಣ ಕಥಾ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಹೇಳೋದು, ಗ್ರಾಮ್ಯ ಕಥಾ ನ ಕೈಬೆ, ಗ್ರಾಮ್ಯ ಕಥಾ ನ ಶುನಿಬೆ. ಅದನ್ನ ನಾವು ಹೇಳ್ಬಾರ್ದು, ಅದನ್ನ ಕೇಳಬಾರ್ದು. ಸೊ ಹಾಗೆ ನಾವು ಇಲ್ಲಿ ಸಂಪೂರ್ಣವಾಗಿ ನಾವು ನಮ್ಮ ಸಮಯವನ್ನು, ನಮ್ಮ ಇದನ್ನು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು. ಸೊ ಇದರ ಒಂದು ಇದು ಶಿಲ ಪ್ರಭುಪಾದ ಭಾವಾರ್ಥ ನಮಗೆ ಇದರ ಒಂದು ಮುಖ್ಯ ಇದರ ಒಂದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಇದ್ರಲ್ಲಿ ಕೂಡ ಹ್ಯಾಂಡ್ ಬುಕ್ ಆಫ್ ಇದ್ರಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ, ವ್ಯಾಲ್ಯೂ ಆಫ್ ಡಿಸ್ಕಷನ್ಸ್ ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ದೆಮ್. ಸೊ ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ಆಮೇಲೆ ಕೃಷ್ಣ ಪ್ರಜ್ಞೆಯ ಇದು ಚರ್ಚೆ ಶಿಲ ಪ್ರಭುಪಾದರು ಹೇಳ್ತಾರೆ. ಏನ್ ಹೇಳ್ತಾರೆ, ಗೃಹಸ್ಥ ಜೀವನದಲ್ಲಿ ಹೇಳ್ತಾರೆ ಶಿಲ ಪ್ರಭುಪಾದರು, ಯಾರಾದರೂ ನಾಲ್ಕು ಕಾರ್ಯಗಳನ್ನು ಪಾಲನೆ ಮಾಡಿದ್ರೆ ಅವರು ತಮ್ಮ ಮನೆಯಲ್ಲೇ ಅವರು ಇದ್ದು ಅವರು ಕೃಷ್ಣ ಭಕ್ತಿ ಮಾಡಿ ಪರಿಪೂರ್ಣತೆ ಸಾಧಿಸ್ಬೋದು. ಸೊ ಅದರಲ್ಲಿ ಪ್ರಭುಪಾದರು ಹೇಳೋದು, ಒಂದು ಹರೇ ಕೃಷ್ಣ ಮತ ಜಪಿಸ್ಬೇಕು, ಇನ್ನೊಂದು ಭಗವಂತನ ಮೂರ್ತಿಯನ್ನು ಪೂಜಿಸ್ಬೇಕು, ಇನ್ನೊಂದು ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸಬೇಕು, 3 ಇನ್ನೊಂದು 4ನೇದು ಈ ಭಗವಂತನ ವಿಷಯದಲ್ಲಿರುವ ಭಗವದ್ಗೀತೆ ಭಾಗವತವನ್ನು ಚರ್ಚೆ ಮಾಡಬೇಕು. ಸೊ ಈ ರೀತಿ ಇದು ನಾವು ನಮ್ಮ ಮನೆಯಲ್ಲಿ ಆ ರೀತಿ ನಮ್ಮ ಕುಟುಂಬದವರು ಅವರೊಟ್ಟಿಗೆ ನಾವು ಇದು ಮಾಡಿದರೆ ಸೊ ನಾವು ಪರಿಪೂರ್ಣತೆ ಅಲ್ಲೇ ಪಡಿಬೋದು, ಸ್ಥಾನೇ ಸ್ಥಿತ. ಸೊ ಪಡಿಬೋದು ನಾವು. ಸೊ ಮನೆಯಲ್ಲೇ ಇದ್ದು ನಾವು ಈ 4 ಕಾರ್ಯಗಳು, ಭಗವಂತನ ಆರಾಧಿಸುವುದು, ಭಗವಂತನ ನಾಮವನ್ನು ಜಪಿಸುವುದು, ಭಗವಂತನ ಅರ್ಪಿಸಿದ ಪ್ರಸಾದ ಸ್ವೀಕರಿಸುವುದು, ಮತ್ತೆ ಭಗವಂತನ ಬಗ್ಗೆ ಚರ್ಚೆ ನಾವು ಮಾಡ್ಬೋದು. ನಮ್ಮ ಮನೆಯಲ್ಲೇ ಮಾಡ್ಬೋದು, ನಮ್ಮ ಕುಟುಂಬದಲ್ಲೇ ಮಾಡ್ಬೋದು ನಾವು. ಸೊ ಈ ಡಿಸ್ಕಷನ್, ಈ ಚರ್ಚೆ ಇದು ಬಹಳ ಮುಖ್ಯ. ಇದು ಹೇಗಿದ್ರು ಮಾತಾಡ್ತೀವಿ ನಾವು, ಏನ್ ಹೇಳ್ತೀವಿ, ಸಮಾಜ ಜೀವಿ ನಾವು. ಸಮಾಜ ಜೀವಿ ಅಂದ್ರೆ ಸ್ವಲ್ಪ ಯಾವ ವ್ಯಕ್ತಿನೂ ಕೂಡ ಯಾರು ಸ್ನೇಹಿತರಿಲ್ಲದೆ, ಇಲ್ಲಂದ್ರೆ ಬಂಧುಗಳಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕು. ಸೊ ಆದ್ರೆ ನಾವೇನ್ ಮಾಡ್ಬೇಕು, ನಾವು ಕೃಷ್ಣನ ವಿಷಯವೇ ನಾವು ಅದರ ಮಧ್ಯೆ ಕೃಷ್ಣ ಸೆಂಟರ್ ಇದ್ದು ನಾವು ಅದರ ಕೃಷ್ಣ ವಿಷಯ ಚರ್ಚೆ ಮಾಡಬೇಕು. ಸೊ ಇದರಿಂದ ನಮ್ಮ ಪರಿಪೂರ್ಣತೆ ಆಗುತ್ತೆ. ಏನೋ ಮಾತಾಡ್ಬೇಕು ನಾವು, ಏನೋ ಹೇಳ್ಬೇಕು, ಏನೋ ಕೇಳ್ಬೇಕು, ಅದು ಕೃಷ್ಣ ಬಗ್ಗೆ ಇರಬೇಕು. ಸೊ ಅದರಿಂದ ನಮಗೆ ಪರಿಪೂರ್ಣತೆ. ಈ ವಿಷಯನ ಶಿಲ ಪ್ರಭುಪಾದ ಕೂಡ ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ರೀತಿ ಗುರು ಹತ್ರ ಹೋದಾಗ ನಾವು ಪ್ರಶ್ನೆಗಳಿಂದ ಹೋಗ್ಬೇಕು, ಜಿಜ್ಞಾಸೆ. ಸೊ ಅದರಿಂದ ನಾವು ತಿಳ್ಕೊಳ್ಬೇಕು, ಕಲ್ತ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ನಾವು ಹೋಗ್ಬೇಕು. ಆಗ ನಮಗೆ ಅದರ ಲಾಭ ಸಿಗುತ್ತೆ ನಮಗೆ. ಇಲ್ಲ ನನಗೆ ಗೊತ್ತು ಅಂತ ನಾವಿದ್ರೆ, ನನಗೆ ಅರ್ಥ ಆಗುತ್ತೆ ಅಂತೇಳಿ ಆಗ ನಮ್ಗೆ ಗುರು ಯಾಕೆ ನಮ್ಗೆ. ಕೊನೆಯಲ್ಲಿ ಮತ್ತೆ ಓದ್ತೇನೆ ನಾನು. ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯಿಂದ ಪ್ರಶ್ನಿಸಲು ಇಚ್ಛಿಸುವವರು ನಿಜವಾದ ಗುರುವನ್ನು ಸಂಪರ್ಕಿಸುವಂತೆ ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಲಾಗಿದೆ. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಇಲ್ಲದ ಹುಲು ಮಾನವರು ಕೇವಲ ಶೋಕಿಗಾಗಿ ಗುರುಗಳನ್ನು ಸಂಪರ್ಕಿಸಬೇಕಾದ ಅಗತ್ಯವಿಲ್ಲ. ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಪರೀಕ್ಷಿತ ಮಹಾರಾಜನಿಗೆ ಭಗವದ್ವಿಜ್ಞಾನವನ್ನು ಕಲಿಯುವ ತೀವ್ರ ಅಪೇಕ್ಷೆ ಇತ್ತು. ಹಾಗೆಯೇ ಶುಕಮುನಿಗಳು ಪಾರಮಾರ್ಥಿಕ ವಿಜ್ಞಾನದಲ್ಲಿ ನಿಜವಾದ ಗುರುಗಳಾಗಿದ್ದರು. ವಿದುರ ಮತ್ತು ಮೈತ್ರೇಯ ಋಷಿಗಳು ಚರ್ಚಿಸಿದ ವಿಷಯಗಳು ಗಂಭೀರವಾದವು ಎನ್ನುವುದು ಈ ಇಬ್ಬರಿಗೂ ತಿಳಿದಿತ್ತು. ಆದುದರಿಂದ ನಿಜವಾದ ಗುರುವಿನಿಂದ ಕಲಿಯಲು ಪರೀಕ್ಷಿತ ಮಹಾರಾಜನು ಆಸಕ್ತನಾಗಿದ್ದಾನೆ. ಸೊ ಯಾರಾದ್ರೂ ಏನಾದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಏನಾದ್ರು ಪ್ರಶ್ನೆ ಇದ್ರೆ ನಾನೇ ಮುಂದೆ ಹೋಗ್ತೇನೆ.
ಓಕೆ, ಮುಂದೆ ಹೋಗೋಣ. ಮತ್ತೆ ಏನಾದ್ರು ಬಂದ್ರೆ ಡಿಸ್ಕಷನ್ ಮಾಡೋಣ. ಸೂತ ಉವಾಚ ಸ ಏವಂ ಋಷಿವರ್ಯೋಯಂ ಪೃಷ್ಟೋ ರಾಜ್ಞಾ ಪರೀಕ್ಷಿತ ಪ್ರತ್ಯಾಹ ತಂ ಸುಬಹುವಿತ್ ಪ್ರೀತಾತ್ಮ ಶ್ರೂಯತಾಂ ಇತಿ. ಸೂತ ಮುನಿಗಳು ಹೇಳಿದರು, ಮಹರ್ಷಿ ಶುಕಮುನಿಗಳು ಮಹಾನುಭವಿಗಳಾಗಿದ್ದರು ಮತ್ತು ರಾಜನಿಂದ ಸಂತುಷ್ಟರಾಗಿದ್ದರು. ರಾಜನು ಅವರನ್ನು ಪ್ರಶ್ನೆ ಮಾಡಲು ಅವರು ಅವನಿಗೆ ಹೇಳಿದರು, ದಯವಿಟ್ಟು ವಿಷಯಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡು. ಶ್ರೀ ಶುಕ ಉವಾಚ ಯದಾ ತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಣನ್ ನ ಧರ್ಮೇಣ ವಿನಷ್ಟ ದೃಷ್ಟಿಃ ಪ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷ ಭವನೆ ದದಾಹ. ಶುಕಮುನಿಗಳು ಹೇಳಿದರು, ಧೃತರಾಷ್ಟ್ರ ಮಹಾರಾಜ ತನ್ನ ಅಪ್ರಾಮಾಣಿಕ ಪುತ್ರರನ್ನು ಪೋಷಿಸಲು ಭ್ರಷ್ಟ ಆಕಾಂಕ್ಷಿಗಳ ಪ್ರಭಾವಕ್ಕೊಳಗಾಗಿ ಕುರುಡನಾದನು. ಆದ್ದರಿಂದಲೇ ಅವನು ತಂದೆ ಇಲ್ಲದ ತನ್ನ ಸೋದರ ಪುತ್ರರಾದ ಪಾಂಡವರನ್ನು ಸುಟ್ಟು ಬಿಡಲು ಅವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟನು. ಧೃತರಾಷ್ಟ್ರ ಜನ್ಮತಃ ಕುರುಡ, ಆದರೆ ತನ್ನ ಅಪ್ರಾಮಾಣಿಕ ಪುತ್ರರನ್ನು ಬೆಂಬಲಿಸಲು ಅವನು ನಡೆಸಿದ ದುಷ್ಟ ಕೆಲಸಗಳ ಅಂಧತ್ವವು ಅವನ ಶಾರೀರಿಕ ಅಂಧತ್ವಕ್ಕಿಂತ ಹೆಚ್ಚಾಗಿತ್ತು. ದೈಹಿಕವಾದ ದೃಷ್ಟಿಹೀನತೆ ಆಧ್ಯಾತ್ಮಿಕ ಪ್ರಗತಿಗೆ ತಡೆಯಾಗುವುದಿಲ್ಲ. ಸೊ ಬಿಲ್ಲಮಂಗಲ ಠಾಕೂರರ ಕತೆ ಗೊತ್ತು ನಮ್ಗೆ, ಹೇಗೆ ಅವರೇ ಸ್ವಂತ ಅವರು ಕಣ್ಣನ್ನು ಅವರು ತೆಗೆದು ಅವರು ಕುರುಡರಾಗ್ಬಿಟ್ರು. ಆದ್ರೆ ಅವ್ರಿಗೇನು ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅಡಚಣೆ ಆಗ್ಲಿಲ್ಲ. ಸಾಕ್ಷಾತ್ ಕೃಷ್ಣನೇ ಬಂದು ಅವ್ರಿಗೇನ್ ಬೇಕು ಅವ್ರಿಗೆ ದೇಹದ ಪೋಷಣೆ ಕೂಡ ಭಗವಂತನ ಕೊಡ್ತಾ ಇದ್ದ. ಮತ್ತೆ ಅವರು ದಿವ್ಯ ಇದನ್ನು ಅವರು ಸ್ತುತಿ ಮಾಡುವ ಕೀರ್ತನೆಗಳು ಭಗವಂತನ ಮುಂದೆ ಆಲಿಸ್ತಾ ಇದ್ದ. ಸೊ ಭೌತಿಕವಾಗಿ ನಮಗೆ ಕುರುಡತನ ಬಂದರೂ ಕೂಡ ಅದರಲ್ಲೇನು ಅಡಚಣೆ ಇಲ್ಲ. ಆದರೆ ಯಾರಾದರೂ ಆಧ್ಯಾತ್ಮಿಕವಾಗಿ ಅಂಧರಾಗಿದ್ದಲ್ಲಿ, ಅವರು ದೈಹಿಕವಾಗಿ ಸಮರ್ಥರಾಗಿದ್ದರೂ ಆ ಆಧ್ಯಾತ್ಮಿಕ ಅಂಧತ್ವ ಮಾನವ ಜೀವನ ಮಾರ್ಗದಲ್ಲಿ ಪ್ರಗತಿಗೆ ಅತ್ಯಂತ ಅಪಾಯಕಾರಿ. ಸೊ ನಮ್ಮ ದೃಷ್ಟಿ ಹಾಗೆ. ಆಕ್ಚುಲಿ ನಾವೆಲ್ಲ ಅಂದರೆ ಆ ರೀತಿ ನೋಡಿದ್ರೆ ನಮ್ಗೆ ಆಧ್ಯಾತ್ಮಿಕ ದೃಷ್ಟಿ ಇಲ್ಲ. ಈಗ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಶಾಸ್ತ್ರದ ಇದರಿಂದ ನೋಡೋದು ಪ್ರಯತ್ನ ಇಲ್ಲ. ಆಕ್ಚುಲಿ ನಾವೆಲ್ಲ ಅಂದ ನಮ್ಗೆ ಮುಚ್ಚಿ ಹೋಗಿದೆ, ಕುರುಡರೇ ನಾವು. ಸೊ ಈಗ ಆಚಾರ್ಯರು, ಈಗ ಶಾಸ್ತ್ರಗಳು, ಅದರಿಂದ ನಮಗೆ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ ದೃಷ್ಟಿ. ಶ್ರೀ ಶುಕ ಉವಾಚ. ಓಕೆ, 7ನೇದು. ಯದಾ ಸಭಾಯಾಂ ಕುರುದೇವ ದೇವ್ಯಾ ಕೇಶಾಭಿಮರ್ಶಂ ಸುತಕರ್ಮ ಗಹ್ಯಂ ನ ವಾರಯಾಮಾಸ ನೃಪಶ್ನುಷಾಯ ಸ್ವಾಸ್ರೇ ಅರಂತ್ಯ ಕುಚ ಕುಂಕುಮಾನಿ. ಯುಧಿಷ್ಠಿರನು ಧರ್ಮಶ್ರದ್ಧೆಯುಳ್ಳ ಮಹಾರಾಜ. ಅವನ ಪತ್ನಿ ದ್ರೌಪದಿಯ ಕಣ್ಣೀರು ಅವಳ ಕುಚದ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕುವಂತೆ ಹರಿಯಿತು. ಆದರೂ ಅವಳ ಕೇಶ ಹಿಡಿದು ಎಳೆಯುವ ಹೇಯ ಕೃತ್ಯೆಯಿಂದ ತನ್ನ ಪುತ್ರ ದುಶ್ಯಾಸನನ್ನು ಧೃತರಾಷ್ಟ್ರ ಮಹಾರಾಜ ತಡೆಯಲಿಲ್ಲ. ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋ ಸತ್ಯಾವಲಂಬಸ್ಯ ವನಂ ಗತಸ್ಯ ನ ಯಾಚತೋ ದಾತ್ ಸಮಯೇನ ಧಾಯಂ ತಮೋಜುಷಾಣೋ ಯದ್ ಅಜಾತಶತ್ರುವಾದ ಯುಧಿಷ್ಠಿರನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸಲಾಯಿತು. ಸತ್ಯ ವ್ರತವನ್ನು ಕೈಗೊಂಡಿದ್ದ ಅವನು ಕಾಡಿಗೆ ಹೊರಟು ಹೋದನು. ಕಾಲಕ್ರಮದಲ್ಲಿ ಮರಳಿ ಬಂದ ಅವನು ರಾಜ್ಯದಲ್ಲಿ ತನ್ನ ನ್ಯಾಯಸಮ್ಮತವಾದ ಪಾಲನ್ನು ಹಿಂದಿರುಗಿಸುವಂತೆ ಕೇಳಿದನು. ಆದರೆ ಮಾಯಾವೃತನಾದ ಧೃತರಾಷ್ಟ್ರನು ಅದನ್ನು ನಿರಾಕರಿಸಿದನು. ಯಾರಾದ್ರೂ ಓದ್ತೀರಾ? ಇನ್ನೊಬ್ರು ಯಾರಾದ್ರೂ ಓದ್ಲಾ ಪ್ರಭುಜಿ? ಓದಿ ಮಾತಾಡಿ. ಶ್ರೀಲ ಪ್ರಭುಪಾದರಿಗೆ ಜಯಭಕ್ತಿ. ಯುಧಿಷ್ಠಿರ ಮಹಾರಾಜನು ತನ್ನ ತಂದೆಯ ಸಾಮ್ರಾಜ್ಯಕ್ಕೆ ಹಕ್ಕುಬದ್ಧ ಉತ್ತರಾಧಿಕಾರಿಯಾಗಿದ್ದನು. ಆದರೆ ದುರ್ಯೋಧನನ ನೇತೃತ್ವದಲ್ಲಿನ ತನ್ನ ಪುತ್ರರಿಗೆ ಅನುಕೂಲ ಮಾಡಿಕೊಳ್ಳಲು ಯುಧಿಷ್ಠಿರ ಮಹಾರಾಜನ ದೊಡ್ಡಪ್ಪನಾದ ಧೃತರಾಷ್ಟ್ರನು ಪ್ರಯತ್ನಿಸಿದನು. ಅದಕ್ಕಾಗಿ ತನ್ನ ಸೋದರ ಸಂಬಂಧಿಗಳನ್ನು ಸಾಮ್ರಾಜ್ಯದಲ್ಲಿನ ಅವರ ಹಕ್ಕುಬದ್ಧ ಪಾಲಿನಿಂದ ವಂಚಿಸಲು ಅನೇಕ ಅನ್ಯಾಯದ ಮಾರ್ಗಗಳನ್ನು ಅನುಸರಿಸಿದನು. ಕೊನೆಗೆ ಪಾಂಡವರು ಐವರು ಸಹೋದರರಿಗೂ ತಲಾ ಒಂದೊಂದರಂತೆ ಕೇವಲ 5 ಗ್ರಾಮಗಳನ್ನು ಕೇಳಿದರು. ಆದರೆ
ಆಂದೋಲನಕಾರರು ಅದನ್ನು ನಿರಾಕರಿಸಿದ್ರು. ಇದು ಕುರುಕ್ಷೇತ್ರ ಯುದ್ಧಕ್ಕೆ ಹಾದಿ ಮಾಡಿಕೊಟ್ಟಿತ್ತು. ಆದ್ದರಿಂದ ಕುರುಕ್ಷೇತ್ರ ಯುದ್ಧವು ಕೌರವರಿಂದ ಪ್ರಚೋದಿತವಾದದ್ದೇ ಹೊರತು ಪಾಂಡವರಿಂದ ಅಲ್ಲ. ಕ್ಷತ್ರಿಯರಾಗಿ ರಾಜ್ಯ ಆಳುವುದೇ ಪಾಂಡವರ ಸೂಕ್ತ ಜೀವನ ಮಾರ್ಗವಾಗಿತ್ತು. ಬೇರೆ ಯಾವುದೇ ವೃತ್ತಿಯನ್ನು ಅವರು ಅಂಗೀಕರಿಸುವಂತಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯರು ಎಂಥ ಸಂದರ್ಭದಲ್ಲೂ ಜೀವನೋಪಾಯಕ್ಕಾಗಿ ಯಾವುದೇ ಸಂಬಳದ ವೃತ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದೆಲ್ಲ ಮಹಾಭಾರತ. ಮಹಾಭಾರತದಲ್ಲಿ ಮಹಾಭಾರತ ಯುದ್ಧ ಆಗೋ ಮುಂಚೆ ಏನೇನಾಯ್ತು ಅಂತ. ಸೊ ಬೇರೆ ಇದ್ರ ತರನೇ ಕಾಣ್ತಾ ಇದೆ. ನಾವೇನು ಎಷ್ಟರಕ್ಕೆ ಭೌತಿಕವಾಗಿ ಈ ಒಂದು ಸೀರಿಯಲ್ಸು ಟಿವಿಯಲ್ಲೋ ಇಲ್ಲ ಅಂದ್ರೆ ಚಲನಚಿತ್ರದಲ್ಲೋ ಈ ರೀತಿ ಅನ್ಸುತ್ತೆ. ಈ ರೀತಿ ಏನೋ ಒಂದು ಘಟನೆಗಳು ನಡೀತಾ ಇರುತ್ತೆ. ಆದರೆ ಇಲ್ಲಿ ಕೃಷ್ಣನಿದ್ದಾನೆ. ಇಲ್ಲಿ ಕೃಷ್ಣನ ಶುದ್ಧ ಭಕ್ತರಿದ್ದಾರೆ. ಶುದ್ಧ ಭಕ್ತರು ಇಲ್ಲಿ ಪಾಂಡವರಿದ್ದಾರೆ ಇಲ್ಲಿ. ಮತ್ತೆ ಈಗ ವಿದುರ, ವಿಶೇಷವಾಗಿ ಈಗ ವಿದುರನ ಪಾತ್ರದ ಬಗ್ಗೆ ಈಗ ಹೇಳ್ತಾ ಇರೋದಿಲ್ಲ. ಸೊ ಅವರಿದ್ದಾರೆ. ಅವರು ಒಂದು ಕಡೆ ಇರ್ಬೋದು ದುರ್ಯೋಧನ, ಧೃತರಾಷ್ಟ್ರ ಅಂತಹ ರೀತಿಯ ಅಸುರರಿರ್ಬೋದು. ಆದ್ರೆ ಇನ್ನೊಂದು ಕಡೆ ಯಾರು ಇರೋದಿಲ್ಲ. ಯಾರಿರೋದು ಇಲ್ಲಿ? ಪಾಂಡವರು, ಯುಧಿಷ್ಠಿರ ಮಹಾರಾಜರು, ದ್ರೌಪದಿ, ಅರ್ಜುನ ಮತ್ತೆ ವಿದುರ. ಸೊ ಈ ರೀತಿ ವ್ಯಕ್ತಿಗಳಿದ್ದಾರೆ. ಸೊ ಹಾಗಾಗಿ ಈ ವಿಷಯಗಳು ಇದು ರಾಜಕೀಯ ವಿಷಯಗಳ ಇರ್ಬೋದು, ಆದರೆ ಈ ವಿಷಯಗಳು ಆಧ್ಯಾತ್ಮಿಕ ವಿಷಯ. ಸೊ ಅದೇ ಆ ಪಾಯಿಂಟ್ ಕೂಡ ನಾವು ಕೇಳಿದ್ದು. ಕೃಷ್ಣನ ಸಂಬಂಧದಲ್ಲಿ ಆ ವಿಷಯ ಇದ್ದರೆ, ಕೃಷ್ಣನ ಭಕ್ತರು ಕೃಷ್ಣ ಸಂಬಂಧದಲ್ಲೇ ಅವರ ಚಟುವಟಿಕೆಗಳು, ಹಾಗಾಗಿ ಅದು ಆಧ್ಯಾತ್ಮಿಕವಾದ. ಅದನ್ನು ನಾವು ಅದನ್ನ ನೆನೆಸ್ಕೊಳ್ತೇವೆ, ನಾವು ಅದನ್ನು ಚರ್ಚೆ ಮಾಡ್ತೇವೆ. ಈಗ ಇದರಲ್ಲಿ ಧೃತರಾಷ್ಟ್ರನ ಒಂದು ವ್ಯಕ್ತಿತ್ವ ತಿಳಿಯುತ್ತೆ ನಮಗೆ. ಧೃತರಾಷ್ಟ್ರನು ಹೇಗೆ ಒಂದು ಪುತ್ರ ವ್ಯಾಮೋಹದಿಂದ, ಆ ವಾತ್ಸಲ್ಯದಿಂದ ಒಂದು ಹೀಗೆ ಅವರು ತಮ್ಮನೇ ಪಾಂಡು ಮಹಾರಾಜ, ಸೊ ಅವರ ಮಕ್ಕಳಿಗೆ ಅಷ್ಟು ಅನ್ಯಾಯ ಮಾಡಿತ್ತು. ಸೊ ಇದೆಲ್ಲ ಇದು ಮಾಯಾ, ಭೌತಿಕ ಜಗತ್ತಿನಲ್ಲಿ ಮಾಯಾ, ರಜೋಗುಣ ತಮೋಗುಣ ನಮ್ಮನ್ನ ಹೇಗೆ ಆವೃತ ಮಾಡುತ್ತೆ. ಇದತ್ರ ನಮಗೆ ಇದರ ಪಾಠ. ಆಮೇಲೆ ಇಲ್ಲಿ ಕ್ಷತ್ರಿಯ ಧರ್ಮದ ಬಗ್ಗೆ ಹೇಳ್ತಾ ಇರೋದು. ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯರು. ಸೊ ಯಾವ ಸಂದರ್ಭದಲ್ಲೂ ಅವರು ಜೀವನೋಪಾಯಕ್ಕಾಗಿ ಯಾವುದೇ ಸಂಬಳದ ವೃತ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ವೈದಿಕ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಇನ್ನೊಬ್ಬರ ಕೆಳಗೆ ಆಶ್ರಯದಲ್ಲಿ ಇರ್ಬೇಕು. ಸೊ ಕೆಲವು ಶೂದ್ರ ಸಂಭವ ಏನ್ ಮಾಡೋದು? ನಾವೆಲ್ಲ ಕಲಿಯುಗದಲ್ಲಿ ಹೇಳ್ಬೇಕು ಅಂದ್ರೆ ನಾವು ಶೂದ್ರ ಸ್ವಭಾವವೇ ನಮ್ಗಿರೋದು. ನಮ್ಗೆ ಬ್ರಾಹ್ಮಣ, ಕ್ಷತ್ರಿಯ ಸ್ವಭಾವ ಇಲ್ಲ. ಎಲ್ಲೋ ಸ್ವಲ್ಪ ಜನಕ್ಕೆ ವೈಶ್ಯ ಸ್ವಭಾವ ಇದೆ, ಸ್ವಲ್ಪ ಜನಕ್ಕೆ, ಅದು ಜಾಸ್ತಿ ಇಲ್ಲ. ಹೆಚ್ಚಾಗಿ 99% ನಾವು ಶೂದ್ರ ಸ್ವಭಾವದಲ್ಲೇ ಇರೋದು. ಸೊ ನಾವು ಪ್ರತಿಯೊಬ್ಬರು ನಾವು ಅದೇ ಇದರಲ್ಲೇ ಇರೋದು. ಆದರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನ ಅಂದ್ರೆ ನಾವು ಮತ್ತೆ ಆ ಬ್ರಾಹ್ಮಣ ಸ್ವಭಾವವನ್ನು ಪಡೀಲಿಕ್ಕೆ ನಮ್ಮ ಪ್ರಯತ್ನ. ಸೊ ಹಾಗೆ ನಮಗೆ ತರಬೇತಿ ಆಚಾರ್ಯರು ಕೊಡೋದು, ಶ್ರೀಲ ಪ್ರಭುಪಾದ ನಿರ್ದೇಶನಗಳಿರೋದು. ನಾವು ಇರೋದಿದ್ದೇವೆ, ಶುದ್ಧ ಸ್ವಭಾವನೇ ನಮಗೆ. ತಾಮಸಿಕ ಸ್ವಭಾವ ತುಂಬಾ ಹೆಚ್ಚಾಗಿದೆ, ಅತಿ ಹೆಚ್ಚಾಗಿದೆ. ಆದ್ರೆ ನಾವು ಇಲ್ಲಿಂದ ನಾವು ಏರಿ ಅಗತ್ಯ ಇದೆ. ಬ್ರಾಹ್ಮಣ ಸ್ವಭಾವವನ್ನು, ಬ್ರಾಹ್ಮಣ ಸ್ಪಿರಿಟ್ ಅಂತ ಹೇಳ್ತಾರೆ, ಅದನ್ನು ಪಡೆಯೋದು ಅಗತ್ಯ ಇದೆ. ಅದು ಅಗತ್ಯ ಇದೆ. ಆಗ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡುವ ಒಂದು ಇದಾಗುತ್ತೆ. ಸಮಾಜದ ವಿಭಾಗಗಳು ಅಂತ ಹೇಳೋದು ತಲೆ, ಕೈ, ಕಾಲು, ಹೊಟ್ಟೆ. ಸೊ ಬ್ರಾಹ್ಮಣ ಅಂದ್ರೆ ತಲೆ, ಕ್ಷತ್ರಿಯ ಅಂದ್ರೆ ಕೈಗಳು, ಹೊಟ್ಟೆ ಅಂದ್ರೆ ವೈಶ್ಯ, ಕಾಲುಗಳು ಅಂದ್ರೆ ಶೂದ್ರ. ಸೊ ಎಲ್ಲವೂ ಬೇಕು ದೇಹಕ್ಕೆ, ಹೇಗೆ ಎಲ್ಲವೂ ಬೇಕು ಸಮಾಜದಲ್ಲಿ ಕೂಡ ಎಲ್ಲವೂ ಅಗತ್ಯ. ಸೊ ಹಾಗೆ ಕೃಷ್ಣ ಪ್ರಜ್ಞಾ ಆಂದೋಲನ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳೋದು, ನಾವು ಈ ಜನರಲ್ಲಿ ಆ ಬ್ರಾಹ್ಮಣತ್ವವನ್ನು ಮೂಡಿಸುವ ಪ್ರಯತ್ನ. ಸೊ ನಾವು ಕೂಡ ಅಭ್ಯಾಸ ಮಾಡಿ ನಾವು ಕೂಡ ಆ ನೆಲೆಗೆ ಏರುವ ಒಂದು ಪ್ರಯತ್ನ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಕಲಿಯುಗ ಅಂದ್ರೆ ನಾವೆಲ್ಲರೂ ಶೂದ್ರ ಸ್ವಭಾವ ತಾನೆ, ಬೈ ಡಿಫಾಲ್ಟ್ ಜನ್ಮನಾ ಜಾಯತೆ ಶೂದ್ರ. ಸೊ ಆ ರೀತಿ ಕೂಡ ಹೇಳೋದೊಂದಿದೆ. ವಿಶೇಷ ಕಲಿಯುಗದಲ್ಲಿ ಕೆಲವು ಶೂದ್ರ ಸಂಭವ. ಸೊ ನಮ್ಮದು ಬೇಸ್ ಲೈನ್ ನಮ್ದು ಅದೇ, ನಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ನಮ್ದು. ಎಲ್ಲೋ ಕೆಲವು ಜನ ವೈಶ್ಯ ಸ್ವಭಾವ ಇರ್ಬೋದು ಸರ್, ಅದು ಬಿಟ್ರೆ ಹೆಚ್ಚು ಕಡಿಮೆ ನಾವು ಶುದ್ಧ ಸ್ವಭಾವ. ಸೊ ನಾವು ಅದನ್ನ ಸ್ವೀಕರಿಸ್ಬೇಕು, ನಮ್ಮ ಸ್ಥಿತಿಯನ್ನು ನಾವು ಸ್ವೀಕರಿಸ್ಬೇಕು.
ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಾವು ಇಲ್ಲಿಂದ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲ ನಾವು ನಮ್ಮ ಸ್ಥಿತಿಯನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ, ನಾವು ಇಲ್ಲ ನಾವು ತುಂಬ ಮೇಲಿದ್ದೇವೆ, ನಾವು ಉನ್ನತ ವ್ಯಕ್ತಿಗಳು ಅನ್ಕೊಂಡ್ರೆ ನಾವು ಕಷ್ಟ, ನಮಗೆ ಮೇಲಿರ್ಬೇಕು, ನಮ್ಗೆ ಕಷ್ಟ. ಶ್ಲೋಕ 9. ಯದಾ ಚ ಪಾರ್ಥ ಪ್ರಹಿತಃ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣಃ ನತಾನಿ ಪುಂಸಾಂ ಅಮೃತಾಯ ನಾನಿ ರಾಜೋರ್ಮೇನೆ ಕ್ಷತಪುಣ್ಯ ಲೇಷಃ. ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಇಡೀ ವಿಶ್ವದ ಗುರುವಾಗಿ ಸಭೆಗೆ ಕಳುಹಿಸಿದನು. ಅವನ ಮಾತುಗಳನ್ನು ಕೆಲವರು ಭೀಷ್ಮನಂತಹವರು ಶುದ್ಧ ಅಮೃತ ದೋಪಾದಿಯಲ್ಲಿ ಶ್ರವಣ ಮಾಡಿದರು. ಆದರೆ ಲೇಷ ಮಾತ್ರವೂ ಹಿಂದಿನ ಪುಣ್ಯ ಫಲವಿಲ್ಲದವರಿಗೆ ಅವನ ಮಾತುಗಳು ರುಚಿಸಲಿಲ್ಲ. ಮಹಾರಾಜನು ಧೃತರಾಷ್ಟ್ರ ಅಥವಾ ದುರ್ಯೋಧನನ ಭಗವಾನ್ ಶ್ರೀಕೃಷ್ಣ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಸೊ ಇದು ಕೊನೆ. ಇದು ಮಹಾಭಾರತ ಯುದ್ಧ ಆಗೋ ಮುಂಚೆ ಸ್ವತಃ ಕೃಷ್ಣನೇ ಹೋಗಿ ಒಂದು ಒಪ್ಪಂದ ಮಾಡೋಣ, ಈ ಯುದ್ಧ ಬೇಡ. ಸೊ ಕೃಷ್ಣನೇ ಹೋಗಿ ಕೇಳಿದ್ದು ಕೇವಲ 5 ಅವ್ರಿಗೆ ಹಳ್ಳಿಗಳು ಕೊಡಿ ಅಷ್ಟೇ. ಅವ್ರಿಗಿನ್ನೇನು, ಅವ್ರಿಗೆ ನೀವು ಸಂಪೂರ್ಣ ನಿಮ್ಮ ರಾಜ್ಯದಲ್ಲಿ ಅರ್ಧ ಭಾಗ ಕೊಡಬೇಕು, ಕಾಲು ಭಾಗ ಕೊಡಬೇಕು, ಇಲ್ಲ 10% ಕೊಡಬೇಕು, ಅದು ಬೇಡ. ನೀವೇ ವಿಶ್ವದ ರಾಜರು, ನೀವು ಸಾಮ್ರಾಟ್ ಮಹಾರಾಜರು, ನೀವೇ ಆಳ್ವಿಕೆ ಮಾಡಿ. ಪಾಂಡವರಿಗೆ ಕೇವಲ 5 ಹಳ್ಳಿ. ಸೊ ಭಗವಂತನು ಇಷ್ಟು ಕೇಳಿದ್ದೇನು ದೊಡ್ಡ ಇದು ಕೇಳಿದ್ದಲ್ಲ ಭಗವಂತನು ಪಾಂಡವರ ಪರವಾಗಿ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ದುರ್ಯೋಧನ ಮತ್ತೆ ಧೃತರಾಷ್ಟ್ರ ಅವ್ರಿಗೆ ಒಳ್ಳೆ ಸಮಯ ಆಗೋಯ್ತು. ಅವ್ರ ಟೈಮ್ ಫಿನಿಶ್ ಆಯ್ತು. ಅವ್ರದ್ದು ಬ್ಯಾಡ್ ಟೈಮ್ ಇನ್ನು ಶುರು ಆಗ್ಬೇಕು. ಕಾಲ ಬ್ಯಾಡ್ ಟೈಮ್ ಶುರು ಆಗ್ಬೇಕು ಅಂದ್ರೆ ಯಾರು ಹೇಳಿದ್ರು ಕೂಡ ಕೇಳೋದಿಲ್ಲ ಅವರು. ಇದೇ ಶ್ಲೋಕದಲ್ಲಿ ಅನ್ಸುತ್ತೆ. ನೆಕ್ಸ್ಟ್ ಶ್ಲೋಕ. ಓಕೆ, ಯಾರಾದ್ರೂ ಓದಿ ಇದನ್ನು. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ಶ್ರೀಕೃಷ್ಣನು ಇಡೀ ಬ್ರಹ್ಮಾಂಡದ ಗುರು. ಅವನು ದೂತ ಕಾರ್ಯವನ್ನು ಒಪ್ಪಿಕೊಂಡನು. ಅರ್ಜುನ ಅವನನ್ನು ಧೃತರಾಷ್ಟ್ರ ಮಹಾರಾಜನ ಸಭೆಗೆ ಶಾಂತಿದೂತನನ್ನಾಗಿ ಕಳಿಸಿದನು. ಕೃಷ್ಣನ ಪ್ರತಿಯೊಬ್ಬರ ಸ್ವಾಮಿಯೂ ಆದರೂ ಅವನು ಅರ್ಜುನನ ದಿವ್ಯ ಸಕನಾದಿದಾರರಿಂದ ಸಾಮಾನ್ಯ ಸ್ನೇಹಿತನಂತೆಯೇ ಸಂತೋಷದಿಂದ ದೂತನ ಪಾತ್ರವನ್ನು ಒಪ್ಪಿಕೊಂಡನು. ಅದೇ ತನ್ನ ಪರಿಶುದ್ಧ ಭಕ್ತರೊಡನೆ ಭಗವಂತನ ನಡತೆಯ ಸೊಬಗು. ಅವನು ಸಭೆಗೆ ಹೋಗಿ ಶಾಂತಿಯ ಮಾತುಗಳನ್ನು ಆಡಿದನು. ಈ ಮಾತುಗಳು ಭೀಷ್ಮ ಮತ್ತು ಇತರ ಗಣ್ಯ ನಾಯಕರಿಗೆ ರುಚಿಸಿತು, ಏಕೆಂದರೆ ಭಗವಂತನೇ ಸ್ವತಃ ಈ ಮಾತುಗಳನ್ನು ಆಡಿದನು. ಆದರೆ ತಮ್ಮ ಹಿಂದಿನ ಕಾರ್ಯಗಳ ಪುಣ್ಯಫಲ ಸಂಚಯವು ನಿಶ್ಶೇಷವಾಗಿದ್ದರಿಂದ ದುರ್ಯೋಧನಾಗಲಿ ಅಥವಾ ಅವರ ತಂದೆ ಧೃತರಾಷ್ಟ್ರನಾಗಲಿ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅದು ಪುಣ್ಯಕರ್ಮ ವಿಹೀನರ ರೀತಿ. ಪೂರ್ವ ಪುಣ್ಯ ಕರ್ಮಗಳಿಂದ ಯಾರೊಬ್ಬರೂ ಒಂದು ದೇಶದ ದೊರೆಯಾಗಬಹುದು. ಆದರೆ ದುರ್ಯೋಧನ ಮತ್ತು ಸಂಗಡಿಗರ ಪುಣ್ಯಕರ್ಮಗಳ ಫಲವು ಕ್ಷಯಿಸುತ್ತಿರುವುದರಿಂದ ಅವರು ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವುದು ಅವರ ಕೃತ್ಯಗಳಿಂದಲೇ ಖಚಿತವಾಯಿತು. ದೇವೋತ್ತಮ ಪುರುಷನ ಸಂದೇಶವು ಸದಾಕಾಲವು ಭಕ್ತರಿಗೆ ಅಮೃತ ಸಮಾನ, ಆದರೆ ಭಕ್ತರಲ್ಲದವರಿಗೆ ಅದು ಸದ್ವಿರುದ್ಧ. ಕಲ್ಲು ಸಕ್ಕರೆಯು ಆರೋಗ್ಯವಂತನಿಗೆ ಸದಾ ಮಧುರ, ಆದರೆ ಕಾಮಾಲ ಪೀಡಿತರಿಗೆ ಬಹಳ ಕಹಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಸೊ ಪ್ರಭುಪಾದರು ಹೋಲಿಕೆ ಮಾಡ್ತಾ ಇರೋದು ಕಲ್ಲು ಸಕ್ಕರೆ ಯಾವಾಗಲೂ ತುಂಬಾ ಸಿಹಿಯಾಗಿರುತ್ತೆ, ಆದರೆ ನಮಗೆ ಜಾಂಡಿಸ್ ಬಂದಿದ್ರೆ ನಮಗೆ ಕಹಿ. ಸೊ ಹಾಗೆ ಹೇಳ್ತಾ ಇರೋದು ಆಕ್ಚುಲಿ ಕೃಷ್ಣ ಕಥಾ, ಭಗವಂತನ ವಾಕ್ಯಗಳು ಅದು ತುಂಬಾ ಅಮೃತ. ಅದು ಆದ್ರೆ ನಾವು ಭೌತಿಕವಾಗಿ ನಮ್ಮ ಸ್ಥಿತಿ ಇದ್ರೆ ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಹಾಗೆ ನಾವು ಭಗವದ್ಗೀತೆ ಆಗ್ಬೋದು, ಭಾಗವತ ಆಗ್ಬೋದು, ನಾವು ಒಂದೊಂದ್ಸಲ ನಾವು ಒಂದು ಕೃಷ್ಣ ಪ್ರಜ್ಞೆ ಸ್ವಲ್ಪ ನಮ್ಗೆ ಇದ್ರ ನೆಲೆಯಲ್ಲಿದ್ರೆ ಸ್ವಲ್ಪ ಆದ್ರೂ ನಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಭೌತಿಕ ಪ್ರಜ್ಞೆ ನಮ್ಗೆ ಬೆಳೆಸಿದ್ರೆ ಬೋರ್ ಆಗುತ್ತೆ ನಮ್ಗೆ. ಇದೇನಪ್ಪ ಈ ಭಗವದ್ಗೀತೆಯೋ ಇದೇನು ಓದೋದು ಭಾಗವತ. ಸೊ ನಮ್ಮ ನೆಲೆ ನಾವು ಹೇಗೆ ನಾವು ಇರ್ತೇವೆ ಅದರ ಮೇಲೆ ನಮ್ಗೆ ಇದು ರುಚಿ. ಸೊ ಇದು ಹೇಳ್ತಾ ಇರೋದು ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ಅವರಿಗೆಲ್ಲ ತುಂಬಾ ಕೃಷ್ಣನ ಮಾತು ಕೇಳಿ ತುಂಬಾ ಆನಂದವಾಯ್ತು. ಆದ್ರೆ ದುರ್ಯೋಧನ ಮತ್ತೆ ಧೃತರಾಷ್ಟ್ರ ಅವ್ರಿಗೆ ಕಹಿಯಾಗಿ ಕಾಣ್ತದೆ. ಸೊ ಮತ್ತೆ ದುರ್ಯೋಧನನು ಕೃಷ್ಣನೇ ಬಂಧಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ಸನ್ನಿವೇಶದಲ್ಲಿ ಅವರು ಕರ್ಣನ ಸಂಘದಲ್ಲಿ ಅವರು ಈ ಜಾದೂಗರ ಈ ವ್ಯಕ್ತಿಯನ್ನು ಬಂಧಿಸಿ ಕೃಷ್ಣ ಆಗ ಒಂದು ಮಿನಿ ವಿಶ್ವರೂಪ ತೋರಿಸಿದ್ದು.
ಸೊ ಕೃಷ್ಣನ ಯಾರು ಬಂಧಿಸ್ಲಿಕ್ಕಾಗತ್ತೆ. ಸೊ ಹಾಗೆ ಸೊ ನಮ್ಮ ಸ್ಥಿತಿಯ ಮೇಲಿದೆ, ನಮ್ಮ ಸ್ಥಿತಿ ನಾವು ಯಾವ ಪ್ರಜ್ಞೆ ಇರುತ್ತೇವೆ ಹಾಗೆ ನಮಗೆ ಇದು ಕೃಷ್ಣನ ಸುದ್ದಿ, ಕೃಷ್ಣನ ವಾರ್ತೆ ನಮಗೆ ಆ ರೀತಿ ನಮ್ಗೆ ಗೋಚರವಾಗುತ್ತೆ. ಯದೋಪಹೂತೋ ಭವನಂ ಪ್ರವಿಷ್ಟೋ ಮಂತ್ರಾಯ ಪೃಷ್ಟ ಕಿಲ ಪೂರ್ವಜೇನ ಹತಾಹ ತನ್ಮಂತ್ರ ದಶಂಬರೀಯಾನ್ ಯನ್ಮಂತ್ರಿಣೋ ವೈದುರಿಕಂ ವದಂತಿ. ವಿದುರನು ಮಂತ್ರಾಲೋಚನೆಗಾಗಿ ತನ್ನ ಹಿರಿಯಣ್ಣ ಧೃತರಾಷ್ಟ್ರನಿಂದ ಆಮಂತ್ರಿತನಾದಾಗ ಅವನು ರಾಜಗೃಹಕ್ಕೆ ಹೋಗಿ ಅತ್ಯಂತ ಯೋಗ್ಯ ಸಲಹೆ ನೀಡಿದನು. ಅವನ ಸಲಹೆ ಸರ್ವರಿಗೂ ತಿಳಿದದ್ದು. ರಾಜ್ಯದ ತಜ್ಞ ಸಚಿವರು ವಿದುರನ ಸಲಹೆಗಳನ್ನು ಅನುಮೋದಿಸಿದರು. ಆಕ್ಚುಲಿ ವಿದುರ ಯಾವಾಗಲೂ ತನ್ನ ಅಣ್ಣ ಧೃತರಾಷ್ಟ್ರನಿಗೆ ಸಲಹೆ ಕೊಡ್ತಾ ಇರ್ತಾರೆ. ಈಗಲೂ ಕೂಡ ಈ ಸನ್ನಿವೇಶದಲ್ಲೂ ಕೂಡ ಮತ್ತೆ ಧೃತರಾಷ್ಟ್ರನ ಕರೆದು ಸಲಹೆ ಕೊಡಿ ಅಂತ ಕೇಳಿದಾಗ ಅವ್ರು ಹೋಗಿ ಅವ್ರ ಸಲಹೆ ಕೊಡೋದು. ಸೊ ಹೇಳ್ತಾ ಇದ್ದಾರೆ, ವಿದುರನ ಸಲಹೆಯನ್ನು ವೈದೂರಿಕಂ ಅಂತ ಕರೀತಾರೆ. ವೈದೂರಿಕಂ ವಿದುರನ ನೀತಿ, ವಿದುರ ನೀತಿ, ಚಾಣಕ್ಯ ನೀತಿ ಹೇಗಿದೆ ಹಾಗೆ ಚಾಣಕ್ಯ ನೀತಿ, ಅರ್ಥಶಾಸ್ತ್ರ ಮತ್ತೆ ಇನ್ನೊಂದೆಲ್ಲ ಇದೆ. ಸೊ ಚಾಣಕ್ಯ ಹೇಗೆ ಅವರು ಮಾರಲ್ ಇನ್ಸ್ಟ್ರಕ್ಷನ್, ಉಪದೇಶಗಳು, ನೀತಿಶಾಸ್ತ್ರ ಹೇಗೆ ನಾವು ನಡ್ಕೊಳ್ಬೇಕು ಅಂತ, ಧಾರ್ಮಿಕವಾಗಿ ಹೇಗಿರ್ಬೇಕು ಅಂತ, ಸಮಾಜದಲ್ಲಿ ಹೇಗೆ ನಾವು ಇರಬೇಕು. ಸೊ ಎಷ್ಟೋ ನೀತಿ ಇದಿದೆ, ನೀತಿಗಳು, ಉಪದೇಶಗಳಿದೆ. ಹಿತೋಪದೇಶ ಅಂತೆಲ್ಲ ಕೇಳ್ತೇವೆ, ಆ ತರ ಒಂದು ಉಪದೇಶಗಳಿದೆ. ಸೊ ಅದೇ ರೀತಿಯಲ್ಲಿ ಚಾಣಕ್ಯ ನೀತಿ ಈಗ, ವಿದುರನ ನೀತಿ ಇನ್ನ ಹಿಂದೆ, ಅದನ್ನ ವೈಡೂರಿಕಂ, ವಿದುರ ವೈದೂರಿಕಂ ಅಂತ ಇದೆ. ಇದರ ಬಗ್ಗೆ ಹೇಳ್ತಾರೆ. ಆ ತರ ಅವರ ಮಾತುಗಳು, ಅವರ ನಿರ್ಣಯಗಳು ತುಂಬಾ ಸ್ಪಷ್ಟ. ಸೊ ನಮಗೆ ಏನಾದರೂ ಕೇಳಿದ್ರೆ, ಯಾವ್ದು ಪ್ರಶ್ನೆ ಮಾಡಿದ್ರೆ ಯೋಚನೆ ಮಾಡ್ಬೇಕಾಗತ್ತೆ, ಮತ್ತೆ ಅದರಲ್ಲಿ ನಿರ್ಣಯಿಸ್ಬೇಕಾಗತ್ತೆ. ಏನಿಲ್ಲ, ವೈದೂರಿಕಂ ವಿದುರನ ನಿಯಮಗಳು ಹೀಗೆ ಸ್ಪಷ್ಟ, ತುಂಬಾ ಸ್ಪಷ್ಟವಾಗಿ ಇದು ಸರಿ, ಇದು ತಪ್ಪು, ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಅವರ ನಿರ್ದೇಶನಗಳು. ಸೊ ಅವ್ರ ಮೊದಲಿಂದ ಅವರು ಹೇಳ್ಕೊಂಡು ಬಂದದ್ದು ಯಾರಿಗೆ, ಧೃತರಾಷ್ಟ್ರನಿಗೆ, ನಿನ್ನ ಮಗನು ಅವರು ಇದು ದುರ್ಯೋಧನ ಹುಟ್ಟಿದಾಗಲೇ ಅವ್ರು ಹೇಳಿದ್ರು, ಅಪಶಕನಗಳು ನೋಡಿದ್ರು ಅವರು ಇದರಲ್ಲಿ ಹೊರಗೆ ಒಳಗೆ ಇದರಲ್ಲಿ ಪ್ರಕೃತಿಯಲ್ಲಿ ನೋಡಿದ್ದು, ಅದನ್ನ ನೋಡಿ ಹೇಳಿದ್ರು ಅವರು, ಈ ನಿನ್ನ ಮಗು ಇದು ಅಸುರನು, ಇವನು ನಮ್ಮ ಈ ವಂಶವನ್ನೇ ನಾಶ ಮಾಡುವಂತವನು. ಸೊ ಇವನನ್ನು ಬಿಟ್ಬಿಡಿ, ಇವನು ತ್ಯಜಿಸ್ಬಿಡಿ ಅಂತ. ಸೊ ಆ ರೀತಿ ವಿದುರನಿಗೆ ಸಂಪೂರ್ಣ ಜ್ಞಾನ ಇದೆ. ಯಮರಾಜನು ಸಂಪೂರ್ಣ ಅವ್ರಿಗೆ ಧರ್ಮ ಅರಿವು ಇದೆ ಅವರಿಗೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಕೂಡ ಮತ್ತೆ ಅವ್ರು ಬಂದು ಅವ್ರ ಉಪದೇಶ ಮಾಡ್ತಾರೆ. ವಿದುರನ ರಾಜಕೀಯ ಸಲಹೆಗಳು ತಜ್ಞ ಸಲಹೆಗಳೆಂದೇ ತಿಳಿಯಲ್ಪಟ್ಟಿವೆ. ಆಧುನಿಕ ಕಾಲದಲ್ಲಿ ಪಂಡಿತ ಚಾಣಕ್ಯನನ್ನು ಹೇಗೆ ರಾಜಕೀಯ ಮತ್ತು ನೈತಿಕ ವಿಷಯಗಳಿಗೆ ಅಧಿಕೃತ ಸಲಹೆಗಾರನೆಂದು ಪರಿಗಣಿಸಲಾಗಿತ್ತೋ ಹಾಗೆಯೇ ವಿದುರನನ್ನು ಅಂದಿನ ರಾಜಕೀಯ ಸಲಹೆಗಾರನಾಗಿ ಭಾವಿಸಲಾಗಿತ್ತು. ಅಜಾತ ಶತ್ರು ಪ್ರತಿಯಚ್ಚದಾಯ ತಿತೀಕ್ಷತೋ ದುರ್ವಿಷಹಂ ತವಾಗಃ ಸಹಾನುಜೋ ಯತ್ರ ವೃಕೋದರಾಹಿ ಶ್ವಸನ್ ವೃಷ ಯತ್ವಂ ಅಲಂ ಬಿಬೇಶಿ. ವಿದುರ ಹೇಳಿದ, ಯುಧಿಷ್ಠಿರನು ಶತ್ರುರಹಿತನಾದವನು, ಅಲ್ಲದೆ ನಿನ್ನ ಅಪರಾಧಗಳಿಂದಾಗಿ ಅಗಣಿತ ಕಷ್ಟ ಕಾರ್ಪಣೆಗಳನ್ನು ಕೊಂಡಿರುವವನು. ಅವನಿಗೆ ನೀನು ನ್ಯಾಯಬದ್ಧ ಪಾಲನ್ನು ನೀಡಬೇಕು. ಅವನು ತನ್ನ ಕಿರಿಯ ಸಹೋದರರೊಂದಿಗೆ ಕಾಯುತ್ತಿದ್ದಾನೆ. ಅವರಲ್ಲಿ ಸೇಡು ತುಂಬಿ ಸರ್ಪದಂತೆ ಬುಸುಗುಡುತ್ತಿರುವ ಭೀಮನೂ ಇದ್ದಾನೆ. ಖಂಡಿತವಾಗಿಯೂ ನೀನು ಅವನಿಗೆ ಹೆದರಿರುವೆ. ಪಾರ್ಥಾಂಸ್ತು ದೇವೋ ಭಗವಾನ್ ಮುಕುಂದೋ ಗೃಹೀತವಾನ್ ಸಕ್ಷಿತಿ ದೇವದೇವಃ ಆಸ್ತೆ ಸ್ವಪುರ್ಯಾಂ ಯದು ದೇವದೇವೋ ವಿನಿರ್ಜಿತಾಶೇಷ ನೃದೇವ ದೇವಃ. ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು ಕುಂತಿಪುತ್ರರನ್ನು ತನ್ನ ಬಂಧುಗಳೆಂದು ಅಂಗೀಕರಿಸಿದ್ದಾನೆ. ಜಗತ್ತಿನ ಎಲ್ಲಾ ಮಹಾರಾಜರು ಶ್ರೀಕೃಷ್ಣನೊಂದಿಗಿದ್ದಾರೆ. ಅವನು ಯದುವಂಶದ ಎಲ್ಲಾ ಮಹಾರಾಜರು ಮತ್ತು ರಾಜಕುಮಾರರೊಂದಿಗೆ, ತನ್ನ ಕುಟುಂಬದ ಸಕಲ ಸದಸ್ಯರೊಂದಿಗೆ ತನ್ನ ಧಾಮದಲ್ಲಿದ್ದಾನೆ. ಯದುವಂಶದ ಮಹಾರಾಜರು ಅಮಿತ ಸಂಖ್ಯೆಯ ರಾಜರುಗಳನ್ನು ಗೆದ್ದವರು. ಶ್ರೀಕೃಷ್ಣ ಅವರೆಲ್ಲರ ಪ್ರಭು. ಭಾವಾರ್ಥ ಇನ್ನೇನಾದ್ರು ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭು. ಪ್ರತಾಪುತ್ರನಾದ ಪಾಂಡವರೊಡನೆ ರಾಜಕೀಯ ಮೈತ್ರಿ ಮಾಡಿಕೊಳ್ಳುವಂತೆ ವಿದುರನು ಧೃತರಾಷ್ಟ್ರನಿಗೆ ಒಳ್ಳೆಯ ಸಲಹೆ ನೀಡಿದನು. ಸೋದರ ಸಂಬಂಧಿಯಾಗಿ ಶ್ರೀಕೃಷ್ಣನು ಪಾಂಡವರಿಗೆ ಆಪ್ತ ಬಂಧುವಾಗಿದ್ದಾನೆಂದು ಅವನು ಅವರಿಗೆ ಮೊದಲೇ ತಿಳಿಸಿದನು.
ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನಾದ್ದರಿಂದ ಅವನು ವಿಶ್ವದ ವಿದ್ಯಮಾನಗಳ ನಿಯಂತ್ರಕರಾದ ಬ್ರಾಹ್ಮಣರು ಮತ್ತು ದೇವತೆಗಳಿಂದ ಪೂಜಾರ್ಹನಾದವನು. ಅಲ್ಲದೆ ಭಗವಾನ್ ಶ್ರೀಕೃಷ್ಣ ಯದುವಂಶದ ಮನೆತನಕ್ಕೆ ಸೇರಿದ ಅವನ ಕುಟುಂಬದ ಸದಸ್ಯರು ಜಗತ್ತಿನ ಎಲ್ಲ ರಾಜರನ್ನು ಜಯಿಸಿದವರು. ಕ್ಷತ್ರಿಯರು ವಿವಿಧ ರಾಜ್ಯಗಳ ರಾಜರೊಂದಿಗೆ ಯುದ್ಧ ಮಾಡುತ್ತಿದ್ದರು. ಅವರ ಬಂಧುಗಳನ್ನೆಲ್ಲ ಜಯಿಸಿದ ಬಳಿಕ ಅವರ ಸುಂದರ ರಾಜಕುಮಾರಿಯರನ್ನು ಅಪಹರಿಸುತ್ತಿದ್ದರು. ಈ ಪದ್ಧತಿಯು ಪ್ರಶಂಸನೀಯವಾಗಿತ್ತು, ಏಕೆಂದರೆ ಕ್ಷತ್ರಿಯರನ್ನು ಜಯಿಸುವ ಶೌರ್ಯದ ಆಧಾರದ ಮೇಲೆ ರಾಜಕುಮಾರಿಯರು ಮತ್ತು ಕ್ಷತ್ರಿಯರ ವಿವಾಹವಾಗುತ್ತಿತ್ತು. ಯದುವಂಶದ ಎಲ್ಲ ತರುಣ ರಾಜರು ಈ ರೀತಿ ಶೌರ್ಯ ಪರಾಕ್ರಮದ ಬಲದಿಂದ ಉಳಿದ ರಾಜಕುಮಾರಿಯನ್ನು ವಿವಾಹವಾಗಿದ್ದರು. ಹೀಗೆ ಅವರು ವಿಶ್ವದ ಉಳಿದ ರಾಜರುಗಳನ್ನೆಲ್ಲ ಜಯಿಸಿದವರಾಗಿದ್ದರು. ಅಲ್ಲದೆ ಬಾಲ್ಯದಲ್ಲೇ ಕಂಸ, ಜರಾಸಂಧರಂತಹ ರಾಕ್ಷಸರನ್ನು, ಬ್ರಹ್ಮ ಮತ್ತು ಇಂದ್ರನಂತಹ ದೇವತೆಗಳನ್ನು ಜಯಿಸಿದ ಶ್ರೀಕೃಷ್ಣನ ಬೆಂಬಲ ಪಾಂಡವರಿಗೆ ಇರುವುದರಿಂದ ಅವರೊಡನೆ ಕದನ ಮಾಡುವುದು ಅಪಾಯಕಾರಿ ಎಂದು ವಿದುರ ತನ್ನ ಹಿರಿಯಣ್ಣನಿಗೆ ಮನವರಿಕೆ ಮಾಡಲು ಇಚ್ಛಿಸಿದನು. ಹೀಗೆ ಜಗತ್ತಿನ ಸಕಲ ಬಲವೂ ಪಾಂಡವರ ಹಿಂದೆ ಇತ್ತು. ಹರಿ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದೇ ಕಾರಣ ಕೊಡ್ತಾ ಇದ್ದಾರೆ, ಆದರೂ ಕೂಡ ಅವ್ರಿಗೆ ಮನವರಿಕೆ ಆಗೋದಿಲ್ಲ. ಅವ್ರಿಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಆ ಸಮಯ ಆತರ ಇದ್ದಾಗ ಯಾರು ಹೇಳಿದ್ರು ಕೂಡ ನಮ್ಗೆ ಕೇಳಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಹಿಂದೆ ಕೂಡ ಹೇಳಿದ್ದು, ಅವರೆಲ್ಲ ಪುಣ್ಯಗಳು ಮುಗಿದೋಗ್ತಾ ಇದೆ. ಅದರಿಂದ ಅವರಿಗೆ ಆ ರೀತಿಯ ಯಾರ ಸಲಹೆ, ಭಗವಂತನೇ ಬಂದು ಸಲಹೆ ಕೊಟ್ಟರು. ಈಗ ವಿದುರನೂ ಬಂದಿಗೆ ಸಲಹೆ ಕೊಡ್ತಾ ಇದ್ದಾರೆ. ವಿದುರನು ಕೂಡ ಹೇಳ್ತಾ ಇದ್ದಾರೆ, ನೀವ್ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀರಾ? ಪಾಂಡವರು ಯಾರು? ಅವರು ಭಗವಂತನ ಪರಮ ಭಕ್ತರು. ಮತ್ತೆ ಶ್ರೀಕೃಷ್ಣನು ಅವನ ಚಟುವಟಿಕೆಗಳು ನೋಡಿದ್ದೀರಾ ನೀವು. ಚಿಕ್ಕ ಬಾಲ್ಯದಿಂದನೇ ಅವರು ಎಷ್ಟೆಷ್ಟು ಅಸುರನ್ನು ಕೊಂದದ್ದು. ಮತ್ತೆ ಎಲ್ಲ ವಿಶ್ವದ ಇವರು ಕೂಡ ಅವರ ರಾಜರು ಕೂಡ ಏನು ಅವರ ಇದಿಲ್ಲ, ಯದುವಂಶರು ಎಲ್ಲರನ್ನೂ ಸೋಲಿಸಿದ್ದಾರೆ. ಸೊ ಈ ರೀತಿ ಎಲ್ಲ ಕಾರಣ ಕೊಡ್ತಾ ಇದ್ದಾರೆ, ಆದರೂ ಕೂಡ ಧೃತರಾಷ್ಟ್ರನಿಗೆ ಮನವರಿಕೆ ಆಗುವುದಿಲ್ಲ. ಮತ್ತೆ ಇಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇನ್ನೊಂದು ಕ್ಷತ್ರಿಯರ ಈ ಸ್ಪಿರಿಟ್, ಕ್ಷತ್ರಿಯ ಸ್ವಭಾವ, ಅವರ ಕ್ಷತ್ರಿಯ ಸ್ವಭಾವದಲ್ಲಿ ಅವರ ಶೌರ್ಯವನ್ನು ತೋರಿಸಬೇಕು. ಅವರ ಗುಣಗಳದು ಶೌರ್ಯ. ಸೊ ಆ ಪರಾಕ್ರಮವನ್ನು ತೋರಿಸ್ಬೇಕು ಅವರು. ಸೊ ಆ ರೀತಿಯಲ್ಲಿ ಅವರಲ್ಲಿ ಅವರ ವಿವಾಹ ಆಗುವಾಗಲೂ ಕೂಡ ರಾಜಕುಮಾರಿಯರನ್ನು ಅವರು ಅಪಹರಿಸ್ತಾ ಇದ್ರು. ಮತ್ತೆ ಈ ರೀತಿ ಅಲ್ಲಿ ಒಂದು ಜಗಳ, ಅಲ್ಲಿ ಒಂದು ಯುದ್ಧ ಆಗ್ತಾ ಇತ್ತು. ಸೊ ಆದರೆ ಅವರಿಗಲೇ ಅದು ಅಲೌಡ್, ಅದು ಕ್ಷತ್ರಿಯ ಧರ್ಮದಲ್ಲಿ ಅಲೌಡ್. ಕ್ಷತ್ರಿಯರಲ್ಲಿ ಆ ರೀತಿ ಒಂದು ಅವರ ಪರಾಕ್ರಮವನ್ನು ಪ್ರದರ್ಶನ ಮಾಡುವ ಒಂದು ಇದು ಇದೆ. ಅದರಲ್ಲಿ ಇದಿಲ್ಲ. ಅದು ಪ್ರಶಂಸನೀಯ ಅಂತಾನೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈ ಪದ್ಧತಿಯು ಪ್ರಶಂಸನೀಯವಾಗಿತ್ತು. ಸೊ ಈ ರೀತಿ ಅವ್ರನ್ನ ಅಪಹರಿಸೋದಂದ್ರೆ ಮತ್ತೆ ಬೇರೆ ರಾಜಕುಮಾರ ಜೊತೆ ಯುದ್ಧ ಮಾಡಿ ಸೊ ಅವರ ಪರಾಕ್ರಮವನ್ನು ತೋರಿಸೋದು. ಸೊ ಈ ರೀತಿ ಕ್ಷತ್ರಿಯರಿಗೆ ಇದೇನು ಇದೆಲ್ಲ ಅವರ ಅದರಲ್ಲಿ ಓಕೆ. ಹಾಗಾಗಿ ಇದೆಲ್ಲ ಸಮಾಜದಲ್ಲಿ ಎಲ್ಲರೂ ಇದೇ ರೀತಿ ಮಾಡೋದು ಅಂತಲ್ಲ. ಬ್ರಾಹ್ಮಣನ ಇದರಲ್ಲಿ ಇಲ್ಲ, ವೈಶ್ಯರ ಇದರಲ್ಲಿಲ್ಲ, ಶೂದ್ರರ ಇದರಲ್ಲಿ, ಇದು ಕ್ಷತ್ರಿಯರಿಗೆ ಮಾತ್ರ ಇದು ಓಕೆ. ಅವರ ಇದರಲ್ಲಿ ಅವರ ಧರ್ಮದಲ್ಲಿ ಓಕೆ. ಯದುವಂಶದ ಎಲ್ಲ ತರುಣ ರಾಜರು ಇದೇ ರೀತಿ. ಕೃಷ್ಣನ ಸಾಂಬ ಕೇಳ್ತೇವೆ ನಾವು. ಸಾಂಬನು ಕೂಡ ಯಾರನ್ನು ಮದುವೆ ಆಗೋದು? ದುರ್ಯೋಧನನ ಮಗಳನ್ನು, ಲಕ್ಷ್ಮಣ ಅಂತ. ಸೊ ಸಾಂಬ ಹೋಗಿ, ಆಕ್ಚುಲಿ ಲಕ್ಷ್ಮಣಗೆ ಅವರು ಇರೋದಿಲ್ಲ ಅನ್ಸುತ್ತೆ, ಸ್ವಯಂವರ ನಡೀತಾ ಇರುತ್ತೆ ಅನ್ಸುತ್ತೆ. ಸೊ ಸಾಂಬ ಹೋಗಿ ಸ್ವಯಂವರದಲ್ಲಿ ಅವರನ್ನು ಅಪಹರಿಸಿ ಇದು ದ್ವಾರಕೆ ಹತ್ತ ಕರ್ಕೊಂಡು ಹೋಗ್ಬೇಕು ಅಂತ. ಮತ್ತೆ ಇವರೆಲ್ಲ ಸೇರ್ತಾರೆ. ಯಾರು ಆ ಸಮಯಕ್ಕೆ ಮೋಸ್ಟ್ಲಿ ಪಾಂಡವರೆಲ್ಲಾನು ಅವ್ರ ಜೊತೆಗಿರ್ತಾರೆ ಅನ್ಸುತ್ತೆ. ಆ ಸಮಯದಲ್ಲಿ ಪಾಂಡವರು ಸೇರಿರ್ತಾರೆ. ಸೊ ಏನಿವೆ ಅವರೆಲ್ಲ ಅವಾಗಿನ್ನ ಅದು ಈ ವನವಾಸದ ಮುಂಚೆ ಅನ್ಕೊಳ್ತೇನೆ. ಸೊ ಹಾಗೆ ಅವರೆಲ್ಲ ಸೇರಿ ಅವರು ಸಾಂಬನನ್ನು ಬಂಧಿಸುತ್ತಾರೆ. ಮತ್ತೆ ಸ್ವತಃ ಭಗವಾನ್ ಬಲರಾಮ ಅವರೇ ಬರ್ತಾರೆ. ಅವರೇ ಬಂದು ಎಷ್ಟಾದ್ರೂ ಈ ಕುರುವಂಶ ಮತ್ತೆ ನಮ್ಮ ಯದುವಂಶ ಬಹಳ ಆಪ್ತರು ನಾವು. ಸೊ ಹಾಗೆ ನಮ್ಮ ಮಧ್ಯೆ ಯಾಕೆ ಜಗಳ ಅಂತ ಅವರು ಪ್ರಯತ್ನ ಪಡ್ತಾರೆ. ಸೊ ಅದನ್ನ ನಿಮ್ಗೆ ಕೇಳಿರ್ತೀರಾ, ಅದು ಕತೆ.
ಮತ್ತೆ ಅವರು ಒಪ್ಪೋದಿಲ್ಲ ಅವರು. ಮತ್ತೆ ಬಲರಾಮನು ಆ ಯಮುನೆಯನ್ನೇ ಹಸ್ತಿನಾಪುರದಲ್ಲಿ ಅದು ಇದರಲ್ಲಿರೋ ದಡದಲ್ಲಿ ಯಮುನಾ, ಡೆಲ್ಲಿ, ಸೊ ಅದನ್ನು ಯಮುನೆಗೆ ಹೇಳ್ಕೊಂಡು ಬರ್ತಾರೆ. ಯಮುನಾ ನದಿಯಲ್ಲಿ ಅದನ್ನ ಮುಳುಗ್ಸಕ್ ಪ್ರಯತ್ನ ಪಡ್ತಾರೆ. ಯಮುನಾ ನದಿ ಈಗ ಚಿಕ್ಕದಾಗಿ ಕಾಣುತ್ತೆ, ಆದ್ರೆ ಆ ಸಮಯದಲ್ಲಿ ತುಂಬಾ ದೊಡ್ಡ ನದಿ, ತುಂಬಾ ದೊಡ್ಡ ನದಿ. ಈಗ ಸಮುದ್ರ ಎಷ್ಟು ದೊಡ್ಡದು ಹಾಗೆ ಈಗ ನದಿಗಳು ಕೂಡ ಹಾಗಿರುತ್ತಾ ಇದ್ದವು. ಸೊ ಅಷ್ಟು ದೊಡ್ಡ ನದಿ. ಆ ನಗರವನ್ನೇ, ಆ ಹಸ್ತಿನಾಪುರವನ್ನೇ ಅವರು ಆ ಒಂದು ಇದರಲ್ಲಿ ನದಿಯೊಳಗೆ ಎಳೆದುಕೊಂಡು ಇದು ಮಾಡೋ ಪ್ರಯತ್ನ ಇರ್ತಾರೆ. ಸೊ ಅವಾಗ ಎಲ್ಲರೂ ಬಂದು, ಪೂರ್ವವಂಶದವರೆಲ್ಲರೂ ಕೂಡ ಅವರೆಲ್ಲ ಬಂದು ಅವರಿಗೆ ಪ್ರಾರ್ಥನೆಗಳು ಸಲ್ಲಿಸಿ ಅಲ್ಲಿ ನಿಲ್ಲಿಸ್ತಾರೆ. ಸೊ ಹೀಗೆ ಈ ಸಾಂಬ ಒಂದು ಇನ್ಸ್ಟೆನ್ಸ್ ನಾವು ಕೃಷ್ಣ ಪುಸ್ತಕದಲ್ಲಿ ಓದ್ತಾ ಇದೆ. ಇದೇ ರೀತಿಯಲ್ಲಿ ಎಲ್ಲ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ಕೃಷ್ಣನ ಎಷ್ಟು 16,108 ರಾಣಿಯರು, ಅವರ ಮಕ್ಕಳು ಅಂದ್ರೆ 1,60,60,000 ಮಕ್ಕಳು. ಸೊ ಅವರೆಲ್ಲರೂ ಕೂಡ ವಿಶ್ವದಲ್ಲಿ ಎಷ್ಟೆಷ್ಟು ರಾಜಕುಮಾರಿಯರಿದ್ದಾರೆ ಅವರನ್ನೆಲ್ಲ ಈ ರೀತಿಯಲ್ಲೇ ಅವರ ಪರಾಕ್ರಮ ತೋರಿಸಿ ಅವರು ವಿವಾಹವಾಗಿದ್ದು. ಮೊರರ್ಲೆಸ್ ಹೆಚ್ಚು ಕಡಿಮೆ ಎಲ್ಲ ಪ್ರತಿಯೊಂದು ಅಂತಲ್ಲ, ಸೊ ಮೋಸ್ಟ್ಲಿ ಅಂದ್ರೆ ಅಟ್ಲೀಸ್ಟ್ ಒಂದು 25%, 50% ಹೀಗೆ ಇರ್ಬೋದು ಅಂತ ಸೊ ಅವಾಗ ಹೇಳ್ತಾ ಇದ್ದಾರೆ. ಸೊ ಹಾಗೆ ಇರುವಾಗ ಆ ರೀತಿ ಪರಾಕ್ರಮಶಾಲಿಗಳು ಅವರು ಯದುವಂಶದವರು ಅಂದ್ರೆ. ಸೊ ಯದುವಂಶದವರು ಇನ್ನ ಪರಾಕ್ರಮವನ್ನು ಕೇಳಿದೀವಲ್ಲ ನಾವು, ಅವರು ಕೃಷ್ಣನಿಗೋಸ್ಕರ, ಕೃಷ್ಣ ಪರಮ ಪುರುಷ, ಅವನು ಇಲ್ಲಿ ಅವತರಿಸಿದ್ದಾನೆ, ಸೊ ಅವನಿಗೆ ಎಲ್ಲವೂ ಕೂಡ ಉತ್ತಮವಾದದ್ದು ಬೇಕು. ಸೊ ಹಾಗೆ ಅವರು ಸಭಾಗೃಹ ಅಸೆಂಬ್ಲಿ ಹೌಸ್, ಇವಾಗ ಅಸೆಂಬ್ಲಿ ಹೌಸ್ ನಮ್ಗೆ ವಿಧಾನಸೌಧ ನಮ್ಮ ಬೆಂಗಳೂರಿನಲ್ಲಿದೆ, ಇಲ್ಲಾಂದ್ರೆ ಪಾರ್ಲಿಮೆಂಟ್ ಹೌಸ್ ನಮ್ಮ ಪ್ರಧಾನಿಗಳು ಒಂದು ಹೊಸ ನೂತನ ಇದನ್ನು ಕಟ್ಟಡ ಮಾಡಿದ್ದಾರೆ. ಅದು ಎಲ್ಲ ಇದರಲ್ಲಿ ನಮ್ಮ ದೇಶದಲ್ಲೇ ಅದು ಉನ್ನತವಾದ ಒಂದು ಗೃಹ, ಉನ್ನತವಾದ ಇದು. ಸೊ ಆ ರೀತಿ ಭೌತಿಕ ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ ಸಭಾಭವನ ಇದೆ, ಅದು ಇಂದ್ರನ ಹತ್ತಿರ ಇದೆ. ಅದಕ್ಕೆ ಸುಧರ್ಮನೋ ಏನೋ ಹೆಸರು ಅನ್ಸುತ್ತೆ ಅದಕ್ಕೆ. ಸೊ ಅಲ್ಲಿ ಹೇಳ್ತಾರೆ, ಅಲ್ಲಿರೋ ತನಕ ಯಾರಿಗೂ ಕೂಡ ಒಂದು ಬಾಯಾರಿಕೆ ಆಗೋದಿಲ್ಲ, ಒಂದು ಹಸಿವು ಆಗೋದಿಲ್ಲ, ಮತ್ತೆ ಅವರು ವೃದ್ಧಾಪ್ಯವನ್ನು ಸ್ವೀಕರಿಸೋದಿಲ್ಲ, ಅವರು ತರುಣರಾಗೇ ಇರ್ತಾರೆ. ಆ ರೀತಿ ಏನೋ ಆ ಸಭಾಭವನಕ್ಕೆ ಒಂದು ಸ್ಪೆಷಲ್ ಇದಿದೆ, ವಿಶ್ವಕರ್ಮನ ಸೃಷ್ಟಿ ಮಾಡಿದ್ದು ಅನ್ಸುತ್ತೆ ಆ ರೀತಿ ಸಭಾಗೃಹ. ಸೊ ಯಾದವರು ಏನ್ ಮಾಡ್ತಾರೆ, ಇದು ಕೃಷ್ಣನಿಗೆ ಇದು ಅರ್ಪಿಸಬೇಕು ಅಂತ ಹೇಳಿ ಅವರು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ, ನೋಡಿ ನಮಗೆ ಎಲ್ಲಿದೆ ನಮ್ಗೆ ಹೋಗ್ಲಿಕ್ಕೆ ರಾಕೆಟ್ಗಳು, ಫ್ಲೈಟ್ಗಳು, ಸ್ಯಾಟಲೈಟ್ಸ್, ಎಲ್ಲೂ ಹೋಗಕ್ಕಾಗಲ್ಲ ನಾವು. ಇಲ್ಲೇ ಇದೇ ಭೂಲೋಕದ ಒಂದು ಇದರಲ್ಲೇ ವಾತಾವರಣ, ಅಟ್ಮಾಸ್ಫಿಯರ್ ತಿರುಗಿ ಇಲ್ಲಿಗೆ ಬರ್ತೀವಿ ಅಷ್ಟೇ ನಾವು. ಸೊ ಇವರು ಹೋದ್ರು, ಇಂದ್ರಲೋಕಕ್ಕೆ ಹೋದ್ರು. ಅಲ್ಲಿ ಹೋಗಿ ಅಲ್ಲಿ ಸುಧರ್ಮ ಅದನ್ನು ಬಲಾತ್ಕಾರವಾಗಿ ಅದನ್ನ ತೆಗೆದುಕೊಂಡು, ದೇವತೆಗಳು ಅಡಚಣೆಗೆ ಬಂದ್ರು, ಅವರನ್ನ ಸೋಲಿಸಿ, ಅಡಚಣೆ ಅಲ್ಲ ಮೋಸ್ಟ್ಲಿ ಯುದ್ಧ ಮಾಡ್ಲಿಲ್ಲ ಅನ್ಸುತ್ತೆ. ಒಂದ್ಸಲ ಯುದ್ಧಗಳು ಹೇಗಿರುತ್ತೆ ಅಂದ್ರೆ, ತುಂಬಾ ಪರಾಕ್ರಮಿಯಾಗಿ ವ್ಯಕ್ತಿಗಳು ಬಂದ್ರೆ ಅವ್ರು ಯುದ್ಧ ಮಾಡೋರು ನಿಂತ್ಕೊಂಡ್ಬಿಡ್ತಾರೆ. ಆಯ್ತು ನಿಮ್ಗೆ ಏನ್ ಬೇಕು ತಗೊಂಡೋಗಿ. ಸೊ ಆ ರೀತಿಯಲ್ಲಿ ಮೋಸ್ಟ್ಲಿ ದೇವತೆಗಳು ಬಿಟ್ರು ಅನ್ಸುತ್ತೆ. ಅವರು ಯಾದವರು ಬಂದಿದ್ದಾರೆ, ನಾವೇನು ಮಾಡಕ್ಕಾಗಲ್ಲ ಅಂತ ಅವ್ರು ಬಿಟ್ಬಿಟ್ರು. ಸೊ ಅವರು ನೇರವಾಗಿ ಸಭಾಗೃಹವನ್ನೇ ತಂದು ದ್ವಾರಕೆಯಲ್ಲಿ ಅವರು ಸ್ಥಾಪಿಸಿದರು. ಕೃಷ್ಣನು ಇವಾಗ ಇಲ್ಲಿದ್ದಾನೆ, ಕೃಷ್ಣನಿಗೆ ಎಲ್ಲವೂ ಕೂಡ ಅರ್ಪಿಸಬೇಕು. ಸೊ ಹೀಗೆ ಯಾದವರ ಚಟುವಟಿಕೆಗಳು, ಅವರ ಕ್ಷತ್ರಿಯರು. ಸೊ ಈ ರೀತಿ ವ್ಯಕ್ತಿಗಳು ವಿದುರನು ತಿಳಿಸ್ಕೊಡ್ತಾ ಇದ್ದಾರೆ ಇವರಿಗೆ, ಯಾರಿಗೆ ಧೃತರಾಷ್ಟ್ರ ದುರ್ಯೋಧನರಿಗೆ, ನೀವ್ ಏನ್ ಮಾಡ್ತಾ ಇದ್ದೀರಾ, ನೀವೇನು ಇವಾಗ ನಾವ್ ಹೇಳ್ತೀವಲ್ಲ ಬೆಂಕಿ ಜೊತೆ ಆಟ ಆಡೋದ ನಾವು, ಬೆಂಕಿ ಅಂದ್ರೆ ಅದ್ರ ಜೊತೆ ಆಟ ಆಡೋದಂದ್ರೆ ನಮ್ಮನ್ನ ಸುಟ್ಬಿಡುತ್ತೆ ಅದು ಬೆಂಕಿ. ಸೊ ಆ ರೀತಿಯಲ್ಲಿ ಇವರು ಅಷ್ಟು ಪರಾಕ್ರಮಶಾಲಿಗಳು. ಸೊ ಇವರನ್ನು ನೀವು ಇವರ ರಕ್ಷಣೆಯಲ್ಲಿರೋದು ಪಾಂಡವರು, ಯುಧಿಷ್ಠಿರ ಮಹಾರಾಜರು, ಅರ್ಜುನ, ಭೀಮಸೇನಿಗೆಲ್ಲ. ಹೀಗಿರುವಾಗ ನೀವು ಅವರ ಮೇಲೆ ಈ ರೀತಿ ಅನ್ಯಾಯ ಮಾಡೋದ ಹೇಗೆ ಇದು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ಲೋಕ ಓದ್ಬಿಡ್ತೇನೆ, ಮತ್ತೆ ಮೋಸ್ಟ್ಲಿ ಸ್ಟಾಪ್ ಮಾಡ್ತೇನೆ. ಒಂದೆರಡು ಶ್ಲೋಕಗಳು, ಇಲ್ಲಾಂದ್ರೆ ಇಲ್ಲಿ ನಿಲ್ಸ. ನಾನು ಏನಾದ್ರು ಪ್ರಶ್ನೆಗಳಿದ್ರೆ ನೀವೇನೋ ಡಿಸ್ಕಷನ್ ಮಾಡಿ ಮತ್ತೆ ನಾವು
ಮತ್ತೆ ಈ ಅಧ್ಯಾಯದಲ್ಲಿ ತುಂಬಾ ಒಳ್ಳೆ ಇದು ಬರುತ್ತೆ. ಮುಂದೆ ಹೇಳ್ತಾರೆ, ವಿದುರನು ಈಗ ಇವರಿಂದ ದುರ್ಯೋಧನದಿಂದ ಅವರು ನಿಂದನೆಗಳನ್ನು ಕೇಳ್ಬೇಕಾಗತ್ತೆ. ಕೇಳದ್ಮೇಲೆ ಅವರು ಅವರ ಆಯುಧವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಅವರು. ಸೊ ನಂತರ ಹೇಳ್ತಾರೆ ಅವ್ರ ಬಗ್ಗೆ, ಅವ್ರು ನೇರವಾಗಿ ಕೃಷ್ಣನ ಹತ್ರ ಹೋಗ್ಲಿಲ್ಲ. ಅವ್ರು ಕೃಷ್ಣನ ಪರಮಪುರುಷನ್ ಇದ್ದಾನೆ, ಅವ್ರು ಅಲ್ಲೂ ಹೋಗ್ಲಿಲ್ವಂತೆ. ಅವರು ನಾನಿನ್ನ ಅಷ್ಟು ಪರಿಶುದ್ಧನಲ್ಲ. ಆಕ್ಚುಲಿ ಮಹಾತ್ಮ ವಿದ್ಯರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಸಾಕ್ಷಾತ್ ಯಮರಾಜರು, ಮಹಾಜನರು. ಆದರೂ ಕೂಡ ಅವರ ಆಲೋಚನೆ ಹೇಗೆ ನೋಡಿ, ಅವರ ಯೋಚನೆ ಅಂದ್ರೆ, ನಾನು ಇವರ ಮಧ್ಯೆ ಯಾರು ನನ್ನ ಅಣ್ಣ ಧೃತರಾಷ್ಟ್ರ ಮತ್ತೆ ಹೀಗೆ ದುರ್ಯೋಧನ, ಇದರ ಮಧ್ಯೆ ರಾಜಕೀಯದಲ್ಲಿ ತೊಡಗಿದ್ದೀನಿ ನಾನು. ಹಾಗಾಗಿ ನನ್ನಲ್ಲಿ ಬಹಳ ಕಲ್ಮಶಗಳಿದೆ. ಭೌತಿಕ ಜಗತ್ತು ಹೀಗೆ. ಭೌತಿಕ ಜಗತ್ತು ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಈ ಚಟುವಟಿಕೆಗಳು ನಮಗೆ ಭೌತಿಕವಾಗಿ ನಮಗೆ ಇರೋಕೆ ಮಾಡುತ್ತೆ. ಹಾಗಾಗಿ ಅವರು ಯೋಚನೆ ಮಾಡ್ತಾರಂತೆ, ಆಗೋದಿಲ್ಲ, ನಾನು ನೇರವಾಗಿ ಕೃಷ್ಣನ ಸಂಘ ಪಡೆಯೋದಕ್ಕೆ ನಾನು ಅರ್ಹನಲ್ಲ. ಹಾಗೆ ನಾನು ಪರಿಶುದ್ಧನಾಗ್ಬೇಕು ಅಂತ ಅವರು ಈಗ ಮುಂದೆ ಎಲ್ಲ ಪುಣ್ಯಕ್ಷೇತ್ರಗಳ ಪ್ರವಾಸವನ್ನು ಕೈಗೊಳ್ತಾರೆ, ತೀರ್ಥಯಾತ್ರೆಯ ಪ್ರವಾಸಗಳನ್ನು ಕೈಗೊಳ್ತಾರೆ. ಸೊ ಅಲ್ಲಿ ವಿವರಣೆ ಬರುತ್ತೆ. ತೀರ್ಥಯಾತ್ರೆ ಪ್ರವಾಸ ಅಂದ್ರೆ ಅಲ್ಲಿ ಭಗವಂತನ ಎಷ್ಟೋ ದಿವ್ಯ ಮೂರ್ತಿಗಳು, ದೇವಾಲಯಗಳು, ಸೊ ಅಲ್ಲಿ ಅವರ ದರ್ಶನವನ್ನು ಪಡೆಯೋದು. ಮತ್ತೆ ಅಲ್ಲಿ ಅದರಿಂದ ನಾನು ಅದರಿಂದ ಪವಿತ್ರನಾಗ್ತೇನೆ, ಅದರಿಂದ ಪರಿಶುದ್ಧನಾಗ್ತೇನೆ. ಮತ್ತೆ ಆ ಸ್ಥಳಗಳಲ್ಲೂ ಕೂಡ ತೀರ್ಥ ಅಂದ್ರೆ ತೀರ್ಥಕ್ಷೇತ್ರಗಳು ಅಂದ್ರೆ ಅಲ್ಲಿ ಇರುವ ಭಕ್ತರು, ಶುದ್ಧ ಭಕ್ತರು, ಅವರು ತೀರ್ಥವನ್ನು ಸೃಷ್ಟಿ ಮಾಡೋದು. ಸೊ ನಾವು ಅವರ ಸಂಘವನ್ನು ಪಡೆಯೋದು, ಶ್ರವಣ ಮಾಡೋದು, ಅದು ಮುಖ್ಯ ನಮಗೆ. ಸೊ ಈಗ ನಾವು ಕೇಳ್ತೇವೆ, ಈಗ ವಿದುರರು ಆ ರೀತಿ ಅವರು ಪ್ರಯಾಣ ಮಾಡ್ತಾ ಎಲ್ಲ ತೀರ್ಥಕ್ಷೇತ್ರಗಳು ಮತ್ತೆ ಪ್ರವಾಸ ಕ್ಷೇತ್ರಕ್ಕೆ ಬರ್ತಾರೆ. ಮತ್ತೆ ಸರಸ್ವತಿ ತಟದಲ್ಲಿ ಅಲ್ಲಿ ಎಷ್ಟೋ ತೀರ್ಥಕ್ಷೇತ್ರಗಳ ಪ್ರವಾಸ ಮಾಡ್ತಾರೆ. ನಂತರ ಇವರು ಉದ್ಧವರನ್ನು ಭೇಟಿ ಮಾಡ್ತಾರೆ, ಮತ್ತೆ ಮೈತ್ರೇಯರನ್ನು ಭೇಟಿ ಮಾಡ್ತಾರೆ. ಸೊ ಈ ರೀತಿ ಅವರು ಅವರ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ಅವರಿನ್ನ ಪರಿಶುದ್ಧರಾಗ್ತಾರೆ. ಆಕ್ಚುಲಿ ಪರಿಶುದ್ಧರೇ ಅವರು, ಆದರೂ ಕೂಡ ಒಂದು ರೀತಿ ಅವರ ಭಾವನೆ ಮತ್ತೆ ನಮಗೂ ಕೂಡ ಒಂದು ಪಾಠ. ಆ ರೀತಿಯಲ್ಲಿ ನಮಗೆ ನಾವು ಪರಿಶುದ್ಧರಾಗ ಒಂದು ಪ್ರಕ್ರಿಯೆಯನ್ನು ನಾವು ಹೆಚ್ಚು 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 ಸ್ವೀಕರಿಸಬೇಕು ಅಂತ ನಮಗೆ ಒಂದು ಮಾರ್ಗದರ್ಶನ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಇದ್ರೆ ಪ್ರಶ್ನೆಗಳು, ಏನಾದ್ರು ಡಿಸ್ಕಷನ್, ಏನಾದ್ರು ವಿಷಯ ನಾವೇನಾದ್ರು ಹೇಳಿಲ್ಲ, ಸೊ ಅದನ್ನ ನೀವು ಗುರುತಿಸಿ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಅಂದ್ರೆ ಜೀವಿತಕ್ಕೆ ಇದನ್ನ ಸಂಧಾನ ಮಾಡಕ್ಕೆ ಯುಧಿಷ್ಠಿರ ಅಲ್ವಾ ಪ್ರಭುಜಿ ಕಳಿಸೋದು? ಇಲ್ಲಿ ಅರ್ಜುನ ಅಂತ ಹೇಳ್ತಾ ಇದಾರೆ. ಯುಧಿಷ್ಠಿರ, ಅರ್ಜುನ ಎಲ್ಲರೂ ಒಂದೇ ಅಲ್ಲ, ಅವರು ಪಾಂಡವರು, ಅವ್ರ ಅಣ್ಣ ತಮ್ಮಂದಿರು. ಅವ್ರು ಯಾವತ್ತೂ ಕೂಡ ಅವರು ಬೇರೆ ಇದಾಗಿಲ್ಲ. ಅವ್ರೇನು ಬೇರೆ ಪಾರ್ಟಿ ಅಲ್ಲ. ಅವ್ರು ಒಂದೇ ರೀತಿ, ಅವರ ಚಿಂತನೆ ಒಂದೇ ರೀತಿ. ಒಂದೇ ರೀತಿ ಇದಾಗಿರ್ಬೋದು, ಅವರು ದೊಡ್ಡ ಅಣ್ಣನಾಗಿ ಅವರು ಹೇಳ್ತಾ ಇರ್ಬೋದು, ಆದ್ರೆ ಸೇಮ್ ಯುಧಿಷ್ಠಿರ ಆಗ್ಬೋದು, ಭೀಮಸೇನ ಆಗ್ಬೋದು, ಅರ್ಜುನ ಆಗ್ಬೋದು, ಅವರು ಒಂದೇ ರೀತಿ. ಅವ್ರು ಯಾವತ್ತೂ ಕೂಡ ಸಂಪೂರ್ಣ ಸಹಕಾರದಲ್ಲಿ ಅವರು. ಯಾರೇನ್ ಹೇಳ್ತೀರಾ ಇದಕ್ಕೆ ಉತ್ತರ, ಮಾತಾಜಿ ಕೇಳೋದಕ್ಕೆ? ಮಾತಾಜಿ ಹೇಳ್ತಾ ಇರೋದು ಇಲ್ಲಿ ಅರ್ಜುನನು ಕಳಿಸಿದ್ದು ಅಂತ ಆತರ ಹೇಳಿದ್ದಾರೆ. ಆದರೆ ನಾವು ಕೇಳೋದು, ನಾವು ಯುಧಿಷ್ಠಿರನೆಲ್ಲ ಕಳಿಸಿದ್ದು, ಇದು ಯಾಕೆ ಹೀಗೆ ಅಂತ ಮಾತಾಜಿ ಕೇಳ್ತಾರೆ ಪ್ರಶ್ನೆ. ಪಾಂಡವರೆಲ್ಲ ಒಂದೇ ಆದ ಕಾರಣ ಅವರ ಹೆಸರು ಹೇಳಿರ್ಬೋದು ಪ್ರಭುಜಿ. ಅರ್ಜುನನಿಗೆ ತುಂಬಾ ಪ್ರೀತಿಯ ಸಖನಾಗಿದ್ದ, ಅದಕ್ಕೆ ಅವ್ರ ಹೆಸರು ಹೇಳ್ಬೋದು. ತುಂಬಾ ಆತ್ಮೀಯನಾಗಿ ಅವನು ಅರ್ಜುನ ಜೊತೆಗೆ ಇದ್ದಿದ್ದ ಪ್ರಭುಜಿ. ಯುಧಿಷ್ಠಿರನಿಗೆ ಗೌರವ ತೋರಿಸ್ತಿದ್ದ, ಅಣ್ಣನ ತರ ಗೌರವ ತೋರಿಸ್ತಿದ್ದ. ಆದ್ರೆ ಅರ್ಜುನನ ಜೊತೆಗೆ ತುಂಬಾ ಹತ್ತಿರದ ಆತ್ಮೀಯ ಗೆಳೆಯನಾಗಿದ್ದ, ಅದಕ್ಕಾಗಿ ಹೇಳಿರ್ಬೋದು.
ಪಾರ್ಥಪ್ರಾಹಿತಃ ಯದಾ ಚ ಪ್ರಹಿತ ಸಭಾಯಾಂ. ಒಂದು ರೀತಿ ಪಾರ್ಥ ಅಂದ್ರೆ ಅರ್ಜುನ ಅಂತ ಸಾಮಾನ್ಯ ನಾವು ಕೇಳೋದು, ಇವರು ಕೂಡ ಪಾರ್ಥನೆ ಆಗ್ತಾರೆ ಒಂದ್ ರೀತಿ, ಡೈರೆಕ್ಟ್ ಮೀನಿಂಗ್ ತಗೊಂಡ್ರೆ ನಾವು. ಆದ್ರೆ ಶಿಲ ಪ್ರಭುಪಾದರದನ್ನ ಪಾರ್ಥ ಪ್ರಹಿತ ಅಂದ್ರೆ ಅರ್ಜುನ ಅಂತಾನೆ ಹೇಳ್ತಾರೆ. ಪಾರ್ಥ ಸಾರಥಿ ಅಂತ ಕೃಷ್ಣನಿಗೆ ಹೇಳೋದು, ಪಾರ್ಥನ ಸಾರಥಿ ಅಂತ. ಅದೇ ಪಾರ್ಥ ಅಂದ್ರೆ ಕೇವಲ ಅರ್ಜುನನೇ ಆಗೋದಿಲ್ಲ, ಇನ್ನೊಂದು ರೀತಿ ನೋಡಿದೆ ನಾವು. ಪೃಥ ಮಕ್ಕಳು ಅಂದ್ರೆ ಕುಂತಿದೇವಿ, ಪೃಥ, ಅವ್ರ ಮಕ್ಕಳು ಎಲ್ಲರೂ ಕೂಡ ಪಾರ್ಥನೆ ಆಗ್ತಾರೆ. ಹಾಗೆ ಆ ಮೀನಿಂಗ್ ಅಲ್ಲಿ ನೋಡಿ. ಅನುಭವದಲ್ಲಿ ಶಿಲ ಪ್ರಭುಪಾದರು ನೇರವಾಗಿ ಅರ್ಜುನ ಅಂತಾನೆ ಹೇಳ್ತಾ ಇದ್ದಾರೆ. being advised by Arjuna. ಪ್ರಭುಜಿ, ಅರ್ಜುನ ಅಡ್ವೈಸ್ ಮಾಡಿರ್ಬಹುದು, ಆದರೆ ಯುಧಿಷ್ಠಿರನ ದೂತನಾಗಿ ಹೋಗ್ತಾನೆ. ಯಾಕೆಂದ್ರೆ ಯುಧಿಷ್ಠಿರ ಹಿರಿಯ ಪಾಂಡವ ಅಲ್ವಾ, ಅದಕ್ಕೆ ಅವರ ದೂತನಾಗಿ ಹೋಗ್ತಾನೆ. ಅರ್ಜುನ ಕೇಳಿರ್ಬಹುದು ಹೋಗಿ ಅಂತ. ಮಹಾಭಾರತ ಡೀಟೇಲ್ಸ್ ನೋಡಿ, ಮಹಾಭಾರತದಲ್ಲಿ ಭಾಗವತ ಅಷ್ಟೊಂದು ಇದು ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ಹೋಗೋದಿಲ್ಲ. ಮೋಸ್ಟ್ಲಿ ಮೇನ್ ಆಗಿ ಆಧ್ಯಾತ್ಮಿಕ ವಿಷಯ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಮಹಾಭಾರತದಲ್ಲಿ ಇರ್ಬೋದು, ಅದೇನ್ ಡಿಸ್ಕಷನ್ ಆಯ್ತು ಪಾಂಡವರ್ಸು, ಆದ್ರೆ ಇದು ಕೃಷ್ಣನ ಹೋಗೋ ಮುಂಚೆ ಅದೇನೇನ್ ಡಿಸ್ಕಷನ್ ಆಯ್ತು. ಯಾಕಂದ್ರೆ ಇದೆಲ್ಲ ಯಾವಾಗ ಆಗೋದು, ಇದೆಲ್ಲ ಅವರು ಇದರಲ್ಲಿದ್ದಾಗ ಅಜ್ಞಾತವಾಸ, ಅವರು ವಿರಾಟ ರಾಜ ಅವರ ಆಸ್ಥಾನದಲ್ಲಿದ್ದಾಗ ಮೋಸ್ಟ್ಲಿ ಕೃಷ್ಣ ಬರ್ತಾರೆ ಅನ್ಸುತ್ತೆ. ಸೊ ಅಲ್ಲಿ ಸಂಧಿ ಮಾಡೋ ಮತ್ತೆ ಒಂದು ಚರ್ಚೆ ಎಲ್ಲ ನಡೆಯುತ್ತೆ. ಇದು ಚರ್ಚೆ ನಡೆದು ಮತ್ತೆ ಕೃಷ್ಣನು ಅವರ ದೂತನಾಗಿ ಹೋಗೋದು. ಸೊ ಆ ಡೀಟೇಲ್ಸ್ ನೀವು ಮಹಾಭಾರತ ನೋಡ್ಬೋದು. ಈಗ ಇದರಲ್ಲಿ ಭಾಗವತದಲ್ಲಿ ಈ ತರ ಒಂದು ಇನ್ಸ್ಟೆನ್ಸ್, ಹಿನ್ನೆಲೆ ಈ ವಿದುರರು ಯಾಕೆ ಬಿಟ್ಟರು ಅನ್ನೋದಕ್ಕೆ ಒಂದು ಹಿನ್ನೆಲೆಯಾಗಿ ಒಂದು ಬ್ರೀಫ್ ಆಗಿ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ ಅಷ್ಟೇ ಭಾಗವತದಲ್ಲಿ. ಅದ್ರ ಡೀಟೇಲ್ಸ್ಗೆ ಹೋಗ್ತಾ ಇಲ್ಲ. ಮತ್ತೆ ಹಿಂದೆ ಕೂಡ ಏನಾಯ್ತು, ಹೇಗೆ ದ್ರೌಪದಿಗೆ ಇದಾಯ್ತು, ಅನ್ಯಾಯ ಆಯ್ತು, ಅದು ಕೂಡ ಪಾಯಿಂಟ್ ಹೇಳೋದು. ಅದ್ರ ಡಿಟೇಲ್ ಹೇಳ್ತಾ ಇಲ್ಲ ಈಗ ನಮ್ಗೆ. ಆ ಡಿಟೇಲ್ ಅಲ್ಲಿ ಏನಾಯ್ತು, ಅಲ್ಲಿ ಅವರು ಜೂಜು ಆಡಿದ್ದು, ಮತ್ತೆ ಇನ್ನೊಂದು ಇನ್ಸಲ್ಟ್ ಮಾಡಿದ್ದು, ಅದೆಲ್ಲ ಒಂದು ಡೀಟೇಲ್ಸ್ ಬರ್ತಾ ಇಲ್ಲ. ಸುಮ್ಮನೆ ಇದೆಲ್ಲ ಹಿನ್ನೆಲೆ, ಈ ರೀತಿ ಒಂದು ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಈ ರೀತಿ ಎಲ್ಲ ಧೃತರಾಷ್ಟ್ರರು ಮಾಡಿದ್ರು. ಮತ್ತೆ ಈಗ ವಿದುರರು ಕೂಡ ಇದಾಗಿ ಅವರು ಉಪದೇಶ ಕೊಟ್ರು ಅಂತ ಒಂದು ಬ್ರೀಫ್ ಆಗಿ ಅಂದ ಹೇಳ್ತಾ ಇದ್ದಾರೆ, ಹೆಡ್ಲೈನ್ಸ್ ಹೇಳ್ತಾ ಇದ್ದಾರೆ ಅಷ್ಟೇ. ಭಾಗವತ ಮತ್ತೆ ಪಾಯಿಂಟ್ ಫೋಕಸ್ ಬರುತ್ತೆ, ಕೃಷ್ಣ ಮೇಲೆ ಫೋಕಸ್ ಬರುತ್ತೆ. ಸುಮ್ಮನೆ ಉದ್ದೇಶ ಭಾಗವತದ ಅಷ್ಟೇ. ಏನೇ ಎಲ್ಲೇ ಇದ್ರು ಅವರು ಮಹಾಭಾರತ ಈ ತರ ಎಲ್ಲ ನೀವು ಜಾಸ್ತಿ ನೀವು ಅದನ್ನ ನೋಡ್ತಾ ಇದ್ರೆ ಅದ್ರ ತುಂಬಾ ಸೈಡ್ ಇದೆ, ಸೈಡ್ ಟಾಪಿಕ್ಸ್ ಇದೆ. ಆ ಟಾಪಿಕ್ಸ್ ಎಲ್ಲ ಕಳ್ಕೊಂಡ್ಬಿಡ್ಬೋದು ನಾವು ಬೇಕಾದ್ರೆ. ಮುಖ್ಯ ಉದ್ದೇಶವನ್ನು ಬಿಟ್ಟು ನಾವು ಕೃಷ್ಣನ ಟಾಪಿಕ್ ಬಿಟ್ಟು ನಾವು ಅಲ್ಲೂ ಇಲ್ಲೂ ಹೋಗ್ಬೋದು. ಆದ್ರೆ ಭಾಗವತ ಅಂದ್ರೆ ಹಾಗಲ್ಲ. ಭಾಗವತದಲ್ಲಿ ಬೇರೆದ್ರ ಸುಮ್ಮನೆ ಒಂದು ಸೂಚನೆಗಳಾಗಿ ಡೈರೆಕ್ಷನ್ ಆಗಿ ದಿಕ್ಕಾಗಿ ತೋರಿಸ್ತಾರೆ ಅಷ್ಟೇ, ತೋರಿಸಿ ಕೃಷ್ಣನ ಮೇಲೆ ನೇರವಾಗಿ ಬಂದ್ಬಿಡ್ತಾರೆ ಭಾಗವತ. ಇದೆಲ್ಲ ಡೀಟೇಲ್ಸ್ ಇದೆ ಮಹಾಭಾರತ, ತುಂಬಾ ಹೆಚ್ಚಿದೆ. ಮಾತಾಜಿ ಹೇಳಿದಾಗೆ ಅದೇ ಅದು ಯುಧಿಷ್ಠಿರರು ಇರ್ಬೋದು, ಅದತ್ರ ಡೀಟೇಲ್ಸ್ ತುಂಬಾ ಇರ್ಬೋದು. ಒಂದೊಂದ್ಸಲ ಹೇಳ್ತಾರೆ, ಹೀಗೂ ಕೂಡ ಹೇಳ್ತಾರೆ, ಅಕಸ್ಮಾತ್ ಈ ರೀತಿ ಒಬ್ಬರ ಆಚಾರ್ಯರ ಮಾತಿನಲ್ಲಿ ಸ್ವಲ್ಪ ತಪ್ಪಾಗಿ ಏನೋ ಬಂದ್ರು, ಅದು ಅವ್ರ ಬದಲು ಇವ್ರ ಹೆಸರು ಅಥವಾ ಬಂದ್ರು ಕೂಡ ಅದು ಕೂಡ ನಾವು ಅದನ್ನ ಅಷ್ಟು ಲೆಕ್ಕಿಸಬಾರದು. ಅದು ಅವರ ಇದು ವಾಣಿ, ಅವರ ಇದು ಕೂಡ ಅದು ಕೂಡ ದಿವ್ಯವಾದದ್ದೇ. ಸೊ ಆ ರೀತಿ ಅದು ಭಗವಂತನ ಇಚ್ಛೆಯಿಂದ ಆ ರೀತಿ ಆಗೋದಂತ ನಾವು ಇದಿಟ್ಕೊಂಡು ಹೋಗ್ಬೇಕಾದ್ರೆ. ಅದನ್ನ ನಾವೇನೋ ಇದು ತಪ್ಪಲ್ಲ, ಇದು ಅಲ್ಲಿ ಹೀಗಿದೆ ಅಲ್ಲ, ಇಲ್ಲಿ ಹೀಗಿದೆ ಅಲ್ಲ, ಇದು ಎರಡು ಬೇರೆ ಆಗಿದೆ ಇಲ್ಲ, ಅದರ ನಾವು ಯೋಚನೆ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಮತ್ತೆ ಅಲ್ಲಿ ಭಾವಾರ್ಥದಲ್ಲಿ ಸಹ ಕೊಟ್ಟಿದ್ದಾರಲ್ಲ ಪ್ರಭುಜಿ, ಪ್ರತಾಪುತ್ರರಾದ ಪಾಂಡವರೊಡನೆ ಅಂತೇಳಿ ಕೊಟ್ಟಿದ್ದಾರೆ. ಅದರಿಂದ ಪಾತ್ರರು ಅಲ್ಲ ಅವರೇ ಬರ್ತದೆ ಎಲ್ಲ. ಗೂಗಲ್ ಅಲ್ಲೂ ಪಾಂಡವಾಸ್ ಅಂತಾನೆ ಕೊಟ್ಟಿದ್ದಾರೆ. ಹೌದು, ಪ್ರತಾಪುತ್ರರು ಪಾಂಡವರೇ. ಪಾರ್ಥ ಅಂದ್ರೆ ಪಾಂಡವರು. ಓಕೆ, ಓಕೆ. ಇನ್ನೇನಾದ್ರೂ ವಿಷಯ ಇದೆಯಾ, ಏನಾದ್ರು ಡಿಸ್ಕಷನ್?
ಹರೇ ಕೃಷ್ಣ ಪ್ರಭು. ಪ್ರಭು ನಾನು ನದಿಯಾ ಚೈತನ್ಯ ದಾಸ್, ಅದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಂದ್ ಸ್ವಲ್ಪ ಆಡ್ ನೀವ್ ಹೇಳ್ತಾನೆ ಇದ್ದೀರಾ ನೀವು. ಓಕೆ ಓಕೆ ಓಕೆ. ನಿಮ್ದು ಅವತ್ತು ಇರಿ, ಒಂದ್ಸಲ ಹೇಳಿ ನಂಬರ್ ಹೇಳಿ, ನಿಮ್ದು ನಂಬರ್ ಹೇಳಿ ಪ್ರಭುಜಿ. ಏನಂತ ಸೇವ್ ಮಾಡಿ ನಿಮ್ದು? 76 76. ಹಾ ಪ್ರಭು, ಹಾ ಪ್ರಭು 76 ಹಾ 1944 19. 1497. ಓಕೆ ಓಕೆ, ಇರಿಸಿ ಪ್ರಭು ಒಂದು ನಿಮಿಷ. ನೋಡಿ ಪ್ರಭು, ಆ್ಯಡ್ ಮಾಡಿದ್ದೀನಿ ನಿಮ್ಗೆ. ಜಾಯಿನ್ ಆಗಿರಲ್ಲ.